ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಕೆಟ್ಟಿ ಕಾಪಿಕಾಡ್. ಈ ದಿವಸ ನಮ್ಮ ಸಂವಾದ ಚರ್ಚೆ CET ಕೌನ್ಸಿಲಿಂಗ್ ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮದ 2ನೇ ಕಂತಿನ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಶ್ರೀಯುತ ಉಮರ್ UH ಅವರು. ಉಮರ್ ಅವರೇ, ನಿಮಗೆ ಪ್ರೀತಿಯ ಸ್ವಾಗತ. ಉಮರ್ UH ಅವರು ಮಂಗಳೂರಿನ ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ನ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ CET ಮಾರ್ಗದರ್ಶಿ ಕಾರ್ಯಕ್ರಮಗಳನ್ನು ಮತ್ತು SLC PUC ಆದಂಥ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಮುಂದೆ ಅವರ SLC ಅಥವಾ PUC ಕಲಿಕೆಯ ನಂತರ ಅವರು ಯಾವ ಕೋರ್ಸುಗಳನ್ನು ಕಲಿಬೇಕು, ಓದಬೇಕು, ಆಯ್ಕೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇಡೀ ಕರ್ನಾಟಕದಾದ್ಯಂತ ಒಂದು ಕಾರ್ಯಕ್ರಮಗಳನ್ನು, ತರಬೇತಿಯನ್ನು ನಡೆಸ್ತಾ ಇರುವವರು ಮತ್ತು CET ಕೌನ್ಸಿಲಿಂಗ್ ಬಗ್ಗೆ ಅತ್ಯಂತ ನಿಖರವಾಗಿ ಮತ್ತು ಅಧಿಕೃತವಾಗಿ ಮಾತನಾಡಬಲ್ಲ ನಮ್ಮ ಜಿಲ್ಲೆಯ ಒಬ್ಬ ಅಪರೂಪದ ಶೈಕ್ಷಣಿಕ ಕಾರ್ಯಕರ್ತ. ನಾವು ಮೊನ್ನೆಯ ನಮ್ಮ ಈ ಒಂದು ಸಂವಾದದಲ್ಲಿ ನಾವು CET ಕೌನ್ಸಿಲಿಂಗ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು CET ಕೌನ್ಸಿಲಿಂಗಿನ ಸಂದರ್ಭದ ವಿವಿಧ ಹಂತಗಳು, ಸ್ಟೇಜಸ್ ಯಾವುದು ಅನ್ನೋ ನಾವು ಚರ್ಚೆ ಮಾಡಿದ್ದೆವು. ಮತ್ತು ಇವತ್ತು ಈ ದಿನ ನಾವು ಮತ್ತೆ CET ಕೌನ್ಸಿಲಿಂಗನ್ನು ಎದುರಿಸಲಿಕ್ಕೆ ಇರುವಂಥ ವಿದ್ಯಾರ್ಥಿಗಳನ್ನೇ ಇಟ್ಕೊಂಡು CET ಕೌನ್ಸಿಲಿಂಗ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಬೋದಂತ, ಮುಖ್ಯವಾಗಿ ಅದು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಫಾರ್ಮಾ ಸೈನ್ಸ್ ಮತ್ತು ಫಾರ್ಮಸಿ ಕೋರ್ಸುಗಳ ಒಂದು ಆಯ್ಕೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲಗಳಿರ್ತದೆ ಮತ್ತು ಪೋಷಕರಿಗೆ ಕೂಡ ಮತ್ತು ಸಾಕಷ್ಟು ಅಥವಾ ಹೆಚ್ಚಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪೂರ್ಣವಾದ ಮಾಹಿತಿ ಕೂಡ ಇರುವುದಿಲ್ಲ. ಯಾವ ಕೋರ್ಸ್ ನಾನು ತೆಕ್ಕೊಂಡ್ರೆ ನನ್ನ ಭವಿಷ್ಯಕ್ಕೆ ಅದು ಒಳ್ಳೆಯದು ಮತ್ತು ನನ್ನ ಒಂದು ಆಸಕ್ತಿಗೆ ಪೂರಕವಾದ ಕೋರ್ಸುಗಳು ಯಾವುದು ಅಂತ. ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಉಮರ್ ಅವರೇ, ನೀವು ಕೂಡ ನೋಡಿದ ಹಾಗೆ ಇಂಜಿನಿಯರಿಂಗ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬೇಸಿಕ್ 3-4 ಕೋರ್ಸುಗಳ ಬಗ್ಗೆ ಮಾತ್ರ ಮಾಹಿತಿ ಇರ್ತದೆ ಅಥವಾ ಅದನ್ನು ಕೇಳಿರ್ತಾರೆ ಪದೇ ಪದೇ. ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಆರ್ಕಿಟೆಕ್ಚರ್. ನಾವೀಗ ಆರಂಭಿಸಬೇಕಾದದ್ದು ಈ ಜನಪ್ರಿಯ 3-4 ಕೋರ್ಸುಗಳನ್ನು ಹೊರತುಪಡಿಸಿ ಬೇರೆ ಎಷ್ಟು ಕೋರ್ಸುಗಳು ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಇದ್ದಾವೆ ಮತ್ತು ಅವೆಲ್ಲ CETಯಲ್ಲಿ ಲಭ್ಯ ಇದೆಯಾ, ನಾಡಿದ್ದು ಏನು CET ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಸೀಟ್ ಹಂಚಿಕೆಯಲ್ಲಿ ಆ ಸೀಟುಗಳು ಲಭಿಸ್ತೇವಾ, ಮತ್ತು ಯಾವ ಕಾಲೇಜುಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು ಅಥವಾ ಉಡುಪಿ ಇರ್ಬೋದು ಅಥವಾ ರಾಜ್ಯದ ಬೇರೆ ಲಭಿಸ್ತದೆ ಅನ್ನೋ ಒಂದು ವಿಚಾರವಾಗಿ ನಾವು ಇವತ್ತು ನಮ್ಮ ಮೊದಲ ಹಂತದ ನಾವು ಸಂವಾದವನ್ನು ನಡೆಸುವ. ಈ ನಡುವೆ ನಾನು ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ, ಒಂದು ವೇಳೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳಬೇಕಂತಿದ್ರೆ ನೀವು ವಿ4 ಸ್ಟುಡಿಯೋಕ್ಕೆ ನೇರ ಕರೆ ಮಾಡಿ ಕೇಳ್ಬೋದು. 2224040 ಇನ್ನೊಮ್ಮೆ ದೂರವಾಣಿ 2224040, ಮಂಗಳೂರಿನ ಕೋಡ್ ಹಾಕಿಕೊಳ್ಳಿ, ಅದು 0824. ಇಲ್ಲಾಂದರೆ ಈ ಕಾರ್ಯಕ್ರಮವನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಎಲ್ಲ ಮಾಹಿತಿಯನ್ನು ನಿಮಗೆ ನೇರವಾಗಿ ನೀಡಲಿಕ್ಕಿದ್ದೇವೆ. ಉಮರ್ ಅವರೇ, ಈಗ ನಾನು ಅದೇ ಕೇಳ್ತಾ ಇದ್ದೆ, ಇಂಜಿನಿಯರಿಂಗ್ ವಿಭಾಗದಲ್ಲಿ ಈ ಜನಪ್ರಿಯ ಅಥವಾ ಹೆಚ್ಚು ಪ್ರಚಾರ ಹೊರತುಪಡಿಸಿದ ಇತರ ಕೋರ್ಸುಗಳು ಯಾವುದು ಮತ್ತು ಒಟ್ಟು ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿರೋ ಕೋರ್ಸುಗಳು ಯಾವುದು, ಎಲ್ಲೆಲ್ಲಿ ಲಭಿಸ್ತದೆ ಅನ್ನೋ ವಿಚಾರವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಎಲ್ಲಿಂದ ಹೇಗೆ ಆರಂಭಿಸುವ ಅನ್ನೋದನ್ನು ನೀವೇ. ಮೊದಲನೇದಾಗಿ ಯಾರೆಲ್ಲ ಇಂಜಿನಿಯರಿಂಗಿಗೆ ದಾಖಲಾತಿ ಬಯಸ್ತಾರೋ, CET ಬರೆದು ಅಥವಾ ಮ್ಯಾನೇಜ್ಮೆಂಟ್ ಕಾಮೆಡ್-ಕೆ ಮೂಲಕ ಇಂಜಿನಿಯರಿಂಗ್ ಕಲಿಯುವ ಮೊದಲು ಅವರು ಒಂದು ಇಂಜಿನಿಯರಿಂಗ್ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಕಲ್ತಾದ ಮೇಲೆ ಅವರಿಗೇನು ಜಾಬ್ ಅವೈಲೇಬಿಲಿಟಿ ಏನಿದೆ, ಅದರ ಲಭ್ಯತೆ ಏನು ಎಂಬುದನ್ನು ಮೊದಲು ತಿಳ್ಕೊಂಡಿರಬೇಕು. ಅದರ ಬಗ್ಗೆ ಒಂದು ಕಣ್ಣೋಟ ಇರಬೇಕು. ಎರಡನೇದು, ಆ ವೃತ್ತಿಯ ಸ್ವರೂಪವೂ ಗೊತ್ತಿರಬೇಕು. ನಾಳೆ ನಾನು ಇಂಥ ಒಂದು ಕೋರ್ಸನ್ನು ಮಾಡಿದರೆ ಮುಂದಕ್ಕೆ ಯಾವ ವೃತ್ತಿಯ ಸ್ವರೂಪ ಏನು ಅಂತ. ಉದಾಹರಣೆಗೆ, ನನ್ನ ಆಫೀಸಿಗೆ ಆಫೀಸ್ ಅಸಿಸ್ಟೆಂಟ್ ಕೆಲಸಕ್ಕೆ ಒಂದು ಹುಡುಗಿ ಬಂದ್ಲು ಕಳೆದ ವರ್ಷ ಇಂಟರ್ವ್ಯೂಗೆ. ಕಳೆದ ವರ್ಷ ಅವಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ಲು. ಸೊ ನಾನು ಅವಳ ಹತ್ರ ಬಂದಿರೋದು ಆಫೀಸ್ ಅಸಿಸ್ಟೆಂಟ್ ಕೆಲಸಕ್ಕೆ. ಹೌದು, ಇಂಟರ್ವ್ಯೂ. ಸೊ ಅವಳಲ್ಲಿ ಕೇಳಿದೆ ನಾನು, ಫಸ್ಟ್ ಆಫ್ ಆಲ್ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಾಮಾನ್ಯವಾಗಿ ಹೆಣ್ಮಕ್ಳು ತಗೊಳ್ಳಲ್ಲ. ಅವರೇನಿದ್ರು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಆರ್ಕಿಟೆಕ್ಚರ್ ಮಾಡ್ತಾರೆ.
ಅದು ಬಿಟ್ಟರೆ ಬೇರೆ ಇಂಜಿನಿಯರಿಂಗ್ ಬ್ರಾಂಚಸ್ ತಗೊಳ್ಳೋದು ತುಂಬ ಕಡಿಮೆ, ಹಾಗೆ ತೀರಾ ತಗೊಳ್ಳೋದು ಇಂತಿಲ್ಲ, ಕಡಿಮೆ, ತುಂಬ ಕಡಿಮೆ. ಸೊ ವೆರಿ ಇಂಟ್ರೆಸ್ಟಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾಕೆ ತಗೊಂಡೆ ಅಂತ ಕೇಳಿದೆ. ಸೊ ಅವಳು ಹೇಳಿದ್ಲು ಸೈನ್ಸ್ SSLCಯಲ್ಲಿ ಒಳ್ಳೆ ಮಾರ್ಕ್ಸ್ ಇತ್ತು, ಸೊ ಅಪ್ಪ ಸೈನ್ಸ್ ತಗೊಳ್ಳಿಕ್ಕೆ ಹೇಳಿದರು. CET ಕೋಚಿಂಗ್ ಕೂಡ ಇತ್ತು ಆ ಕಾಲೇಜಲ್ಲಿ, CETಯಲ್ಲಿ ಒಳ್ಳೆ ರ್ಯಾಂಕು ಬಂತು. ಸೊ ಏನು ಮಾಡೋದು ಅಂತ ಡಿಸ್ಕಷನಲ್ಲಿ ಇಂಜಿನಿಯರಿಂಗೇ ಮಾಡೋಣ ಅಂತ ಡಿಸಿಷನ್ ಆಯಿತು ಮನೆಯಲ್ಲಿ. ಸೊ ಅಪ್ಪ ಹೇಳಿದರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡು, ಯಾಕಂದರೆ ಅದು ಎವ್ರಿಗ್ರೀನ್ ಬ್ರಾಂಚ್ ಅಂತ ಹೇಳ್ತಾರೆ, ಸಿವಿಲ್ ಮತ್ತು ಮೆಕ್ಯಾನಿಕಲನ್ನು ಎವ್ರಿಗ್ರೀನ್ ಬ್ರಾಂಚ್. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಆದಮೇಲೆ ಮಂಗಳೂರಲ್ಲಿ ಎಲ್ಲಿ ಜಾಬ್ ಸಿಗುತ್ತೆ ಸರ್? ಸೊ ಬೆಂಗಳೂರು ಬೇರೆ ಅಥವಾ ಬೇರೆ ಸಿಟಿಗೆ ಹೋಗಬೇಕು, ಚೆನ್ನೈನೋ ಪೂನಾನೋ ಬೆಂಗಳೂರು ಹೋಗಬೇಕು, ಇಂಡಸ್ಟ್ರಿಯಲ್ ಹೌದು ಅಥವಾ ಆಟೋಮೊಬೈಲ್ ಕಂಪನೀಸಿಗೆ ಹೋಗಬೇಕು. ಮಂಗಳೂರಲ್ಲಿ ಜಾಬ್ ಸಿಗಲ್ಲ. ಸೊ ಬೆಂಗಳೂರಿಗೆ ಅಥವಾ ಬೇರೆ ಊರಿಗೆ ಜಾಬಿಗೆ ಅಪ್ಪ ಕಳಿಸಲ್ಲ, ಮನೆಯವರು ಕಳಿಸಲ್ಲ. ಸೊ ಅದಕ್ಕೆ ಅನಿವಾರ್ಯವಾಗಿ ಆಫೀಸ್ ಅಸಿಸ್ಟೆಂಟ್ ಕೆಲಸಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸೊ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ ಕೇಳಿದರೆ 7,000 to 8,000 ಪರ್ ಮಂತ್ ಅಂತ ಹೇಳಿದ್ರು. ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಆ ಹುಡುಗಿ ಮತ್ತು ಆ ಹುಡುಗಿಯ ಪಾಲಕರು ಮಾಡಿರುವ ತಪ್ಪೇನು ಅಂತ ಹೇಳಿದರೆ, ಅವ್ರಿಗೆ ಮೊದಲೇ ಗೊತ್ತಿರಬೇಕಲ್ಲ. ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಅಥವಾ ಯಾವುದೇ ಪರ್ಟಿಕ್ಯುಲರ್ ಕೋರ್ಸ್ ಮಾಡಿದರೆ ಮಂಗಳೂರಲ್ಲಿ ಜಾಬ್ ಅವೈಲೇಬಲ್ ಇದೆಯಾ, ಇಲ್ಲ ಅಂತ ಆದರೆ ಬೆಂಗಳೂರಿಗೆ ಕಳಿಸಲ್ಲ, ಕೆಲವು ಮನೆಯವರು ಕಳಿಸಲ್ಲ ಹೆಣ್ಮಕ್ಳನ್ನು. ಸೊ ಕಲಿಸೋದಿಲ್ಲ ಅಂತ ಆದರೆ ಬೇರೆ ಊರಿಗೆ ಮತ್ತೆ ಆ ಪರ್ಟಿಕ್ಯುಲರ್ ಕೋರ್ಸನ್ನು ಯಾಕೆ ಕಲಿಬೇಕಿತ್ತು ಅಂತ, ಬೇರೆ ಏನಾದರೂ ಕಲಿಬೋದಿತ್ತಲ್ಲ, ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಇಂಪಾರ್ಟೆಂಟ್ ಆದಂಥ ಒಂದು ಇಶ್ಯೂ ಅದು ವೀಕ್ಷಕರೇ. ಇದನ್ನು ನೀವು ಪಾಲಕರಾಗಿದ್ದರೆ ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಇದನ್ನು ಭಾರಿ ಸ್ಪಷ್ಟವಾಗಿ ನೀವು ಹೇಳಿಕೊಡಬೇಕಾದಂಥ ವಿಚಾರ ಇದು. ಯಾರೋ ಮಿತ್ರರು ಅಥವಾ ನೇಬರ್ಸ್ ಹೇಳಿದ್ದಾರೆ ಅಂತ ಒಂದು ಕೋರ್ಸನ್ನು ಆಯ್ಕೆ ಮಾಡುವ ಅಗತ್ಯತೆ ಇರಬಾರದು. ಅದರಲ್ಲಿ ನಾವು ಸ್ಪಷ್ಟವಾದೊಂದು ಕಣ್ಣೋಟ ಇರಬೇಕು. ನಾಳೆ ಯಾವ ಉದ್ಯೋಗಕ್ಕೆ ಮತ್ತು ಎಲ್ಲಿ ಲಭ್ಯತೆ ವಿಚಾರ, ಈ ವಿಚಾರ ಬಹುಶಃ ಅದೇ. ಓಕೆ, ನಾವೀಗ ಮುಂದಕ್ಕೆ ಹೋಗುವ. ಎರಡನೇದು ವೃತ್ತಿಯ ಸ್ವರೂಪ ಇದೆಯಲ್ಲ. ಉದಾಹರಣೆಗೆ ನಾನು ಎಲ್ಲ ವೃತ್ತಿಯ ಸ್ವರೂಪವನ್ನು ವಿವರಿಸಲ್ಲ, ಇಂಜಿನಿಯರಿಂಗ್ ಇದ್ದೇ 2 ಬ್ರಾಂಚ್ ಇದ್ದು ಸ್ವರೂಪ ಹೇಳ್ತೀನಿ. ಒಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವರಿಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಜಾಬ್ ಸಿಗೋದು. ಸಾಫ್ಟ್ವೇರ್ ಕಂಪನಿಯ ಜಾಬ್ನ ಸ್ವರೂಪ ಏನು ಅಂತ ಹೇಳಿದರೆ, ಕೋಟು ಸೂಟ್ ಹಾಕ್ಕೊಂಡು, ಟೈ ಹಾಕ್ಕೊಂಡು, ಅವ್ರದ್ದು ಕಂಪನಿದ್ದು ಟ್ಯಾಗ್ ಹಾಕ್ಕೊಂಡು, ಸೆಂಟ್ರಲೈಸ್ಡ್ AC ಬಿಲ್ಡಿಂಗಲ್ಲಿ ಸಿಸ್ಟಮ್ ಮುಂದೆ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡೋದು. ಅದೇ ಒಬ್ಬ ಹುಡುಗಿನೋ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ ಆ ವೃತ್ತಿಯ ಸ್ವರೂಪ ನೋಡಿ, ಅವ ಹೊರಗಡೆ ಇರಬೇಕು, ಸೈಟಲ್ಲಿ ಇರಬೇಕು. ಹೌದು, ಸಿಮೆಂಟ್ ಬೀಳುತ್ತೆ, ಡ್ರೆಸ್ಸಿಗೆ ಮಣ್ಣಾಗುತ್ತೆ, ಶೂಗೆ ಸಿಮೆಂಟ್ ಆಗುತ್ತೆ. ಸೊ ಇದು ತೀರಾ ವಿರುದ್ಧವಾಗಿರುವಂಥ ಒಂದು ಸ್ವರೂಪ. ಸೊ ಈ ಸ್ವರೂಪ ಗೊತ್ತಿರಬೇಕು ಅಂತ ಯಾವುದೇ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬ್ರಾಂಚ್ ಅಥವಾ ಯಾವುದೇ ಕೋರ್ಸ್ ತಗೊಳ್ಳುವಾಗ ಆ ವೃತ್ತಿಯ ಸ್ವರೂಪ ಗೊತ್ತಿರಬೇಕು. ಕ್ಷೇತ್ರದಲ್ಲಿ ಉದ್ಯೋಗ ಮಾಡಲಿಕ್ಕೆ ಇರುತ್ತೆ ಅನ್ನೋ ಒಂದು ಸ್ಪಷ್ಟ ಚಿತ್ರಣ ಇರಬೇಕು, ವಿದ್ಯಾರ್ಥಿಗಳಿಗೂ ಇರಬೇಕು, ಅವರ ಪೋಷಕರಿಗೂ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾಳೆ ಎಲ್ಲ ಕಲಿತೆಲ್ಲ ಆಯ್ತು, ಆಮೇಲೆ ನೀನಿನ್ನು ಕೆಲಸಕ್ಕೆ ಅಲ್ಲಿ ತುಂಬಾ ಬಿಸಿಲು, ಅಲ್ಲಿ ಮಳೆ ಬರುತ್ತೆ, ಅಲ್ಲಿ ಕನ್ಸ್ಟ್ರಕ್ಷನ್ ಆಗುವಾಗ ಧೂಳು ಬರುತ್ತೆ, ಇಂಥ ಆನಂತರ ಗೊಂದಲಕ್ಕೆ ಒಳಗಾಗೋದಕ್ಕಿಂತ ನೀವು ಹೇಳಿದಾಗೆ ಒಂದು ಸ್ಪಷ್ಟವಾದ ಕಣ್ಣೋಟ ಇರಬೇಕು. ಈಗ ಉಮರ್ ಅವರೇ, ಬಹುಶಃ 2 ಬಾರಿ ಒಳ್ಳೆಯ ಎಕ್ಸಾಂಪಲ್ ಅನ್ನು ನೀವು ಇಲ್ಲಿ ಪ್ರಸ್ತುತಪಡಿಸಿದ್ದೀರಿ. ನಾವು ವಿವರವಾಗಿ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬಹುದು, ಎಲ್ಲಿ ಲಭ್ಯತೆ ಇದೆ ಅನ್ನೋ ವಿಚಾರವನ್ನು ಮೊನ್ನೆ ಎಪಿಸೋಡಲ್ಲಿ ನಾನು ಹೇಳಿದಾಗೆ ನಾವು ಇಂಜಿನಿಯರಿಂಗ್ ಅಲ್ಲಿ 36 ಬ್ರಾಂಚಸ್ ಇದೆ. ಸೊ ನಮ್ಮ ಸ್ಟೂಡೆಂಟ್ಸಿಗೆ ಈ ವರ್ಷ ಯಾರೆಲ್ಲ ಇಂಜಿನಿಯರಿಂಗ್ ಹೋಗಬೇಕು ಅಂತ ಇದ್ದಾರೋ ಅವರಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸಿಗೆ ಮತ್ತು ಅವರ ಪಾಲಕರಿಗೆ ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಬ್ರಾಂಚಸ್ ಇದೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ 4-5 ಬ್ರಾಂಚ್ ಮಂಗಳೂರಲ್ಲಿರುವ ಕಾಲೇಜಸ್ ಅಲ್ಲಿ ಯಾವುದಿದೆ ಅದು ಗೊತ್ತಿರುತ್ತೆ, ನೀವು ಹೇಳಿ ಅದರ ಆಚೆ ಗೊತ್ತಿರಲ್ಲ. ಓಕೆ, ಇದು ವೀಕ್ಷಕರೇ, ಈ ಬಗ್ಗೆ ನಾವು ಸ್ಪಷ್ಟವಾದ ಮತ್ತು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನಾವು ಒಂದು ಸಣ್ಣ ಬ್ರೇಕ್ ನಂತರ ತಗೊಳ್ಳುವ. ಇಂಜಿನಿಯರಿಂಗ್ನಲ್ಲಿ ಇರುವಂಥ ಒಟ್ಟು ಕೋರ್ಸುಗಳು ಮತ್ತು ಅದು ಕರ್ನಾಟಕದಲ್ಲಿ ಇರುವಂಥ ಅದರ ಲಭ್ಯತೆಗಳು ಮತ್ತು ಯಾವ್ಯಾವ ಕಾಲೇಜುಗಳಲ್ಲಿ, ಮಂಗಳೂರು ಅಥವಾ ಕರಾವಳಿ ಜಿಲ್ಲೆಯಲ್ಲಿ ಇಲ್ಲದೇ ಇರುವಂಥ ಕೋರ್ಸುಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಇದ್ದಾವೆ, ಈ ಎಲ್ಲ ವಿಚಾರವಾಗಿ ನಾವು ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಚರ್ಚೆಯನ್ನು ಮುಂದುವರಿಸುವ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.
CET ಕೌನ್ಸಿಲಿಂಗ್ ಮಾರ್ಗದರ್ಶಿ ಎರಡನೇ ಸಂಚಿಕೆ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಮಂಗಳೂರಿನ ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ನ ಅಧ್ಯಕ್ಷರಾಗಿರುವಂಥ ಉಮರ್ UH ಅವರು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಾರೆ. CET ಬಗ್ಗೆ ಮತ್ತು CET ಕೌನ್ಸಿಲಿಂಗ್ ಬಗ್ಗೆ ಅತ್ಯಂತ ಅಧಿಕೃತವಾಗಿ ನಿಖರವಾಗಿ ಮಾತನಾಡಬಲ್ಲ ಒಬ್ಬ ಶೈಕ್ಷಣಿಕ ಕಾರ್ಯಕರ್ತ ಉಮರ್ UH ಅವರು. ವೀಕ್ಷಕರೇ, ನಾವು ಬ್ರೇಕ್ಗೆ ಮೊದಲು ಮಾತನಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಯಾಕಂದರೆ ನಾಡಿದ್ದು ಕೌನ್ಸಿಲಿಂಗ್ ಆರಂಭವಾಗುತ್ತೆ, ಯಾವ ರೀತಿ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನಮ್ಮ ಮೊದಲ ಸಂಚಿಕೆಯಲ್ಲಿ ನಾವು ಮಾತಾಡಿದ್ದೆವು. ಇವತ್ತು ನಾವು ವಿದ್ಯಾರ್ಥಿಗಳು ಯಾವೆಲ್ಲ ಕೋರ್ಸ್ಗಳನ್ನು ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗಲ್ಲಿ ಅಥವಾ ಫಾರ್ಮಾ ಸೈನ್ಸಲ್ಲಿ ಅಥವಾ ಫಾರ್ಮಸಿ ಭಾಗದಲ್ಲಿ ಆಯ್ಕೆ ಮಾಡ್ಬೋದು ಅನ್ನೋ ವಿಚಾರವಾಗಿ ಚರ್ಚೆಯನ್ನು ಸಂವಾದ ನಡೆಸ್ತಾ ಇದ್ದೇವೆ. ಈಗಾಗಲೇ ಈ ಒಂದು ಬ್ರೇಕ್ನ ಮೊದಲು ಉಮರ್ ಅವರು ಮಾತಾಡ್ತಾ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸುಮಾರು 36 ವೈವಿಧ್ಯಮಯವಾದ ಕೋರ್ಸ್ಗಳಿದ್ದಾವೆ ಅಂತ ಹೇಳಿದರು. ಯಾವ್ಯಾವ ಕೋರ್ಸ್ಗಳು ಮತ್ತು ಆ ಕೋರ್ಸ್ಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನು ನಾವೀಗ ಈ ಮಾತುಕತೆಯಲ್ಲಿ ಮುಂದುವರಿಸ್ತೇವೆ. ಇದು ಉಮರ್ ಅವರೇ, ನೀವು ಆಗಲೇ ಹೇಳಿದರೆ ಇಂಜಿನಿಯರಿಂಗಲ್ಲಿ ಒಟ್ಟು 36 ಕೋರ್ಸ್ಗಳು ಕರ್ನಾಟಕದಲ್ಲಿ ಲಭ್ಯವಿದ್ದಾವೆ ಅಂತ. ಈಗ ಜನಪ್ರಿಯವಾದ ಮೆಕ್ಯಾನಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಆರ್ಕಿಟೆಕ್ಚರ್ ಇದನ್ನು ಹೊರತುಪಡಿಸಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅಂತ? ಒಂದು ಏರೋನಾಟಿಕಲ್ ಇದೆ, ಆಟೋಮೊಬೈಲ್ ಅದು ಮಂಗಳೂರಲ್ಲಿ ಲಭ್ಯ ಇದೆ, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಇದೆ, ಬಯೋಟೆಕ್ನಾಲಜಿ ಇಲ್ಲಿದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್ ಅಂತ ಇದೆ. ಸಿವಿಲ್ ಇಂಜಿನಿಯರಿಂಗ್ ಅಂತ ಸಪ್ರೇಟ್ ಇದೆ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್ ಅಂತ. ಈ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್ ಇದು ನಮ್ಮ ಕರಾವಳಿ ಭಾಗದಲ್ಲಿ ಇಲ್ಲ, ಅದು ಕರ್ನಾಟಕದಲ್ಲಿ ಒಂದೇ ಕಾಲೇಜಲ್ಲಿದೆ, ನಿಟ್ಟೆ, ಬೆಂಗಳೂರು ನಿಟ್ಟೆಯಲ್ಲಿ, ಯಲಹಂಕದಲ್ಲಿರುವ ನಿಟ್ಟೆಯಲ್ಲಿದೆ. ವೀಕ್ಷಕರೇ, ವಿದ್ಯಾರ್ಥಿಗಳೇ ಈ ಒಂದು ವಿಷಯವನ್ನು ಗಮನದಲ್ಲಿರಿಸ್ಕೊಳ್ಳಿ. ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್ ಅನ್ನುವಂಥ ಒಂದು ಕೋರ್ಸು ಅದು ನಮ್ಮ ಕರಾವಳಿ ಭಾಗದಲ್ಲಿ ಯಾವ ಕಾಲೇಜಲ್ಲೂ ಕೂಡ ಸದ್ಯಕ್ಕೆ ಲಭ್ಯ ಇಲ್ಲ ಅಂತ ಉಮರ್ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ನಿಟ್ಟೆ ಅವರ ನಿಟ್ಟೆ ಕಾಲೇಜಿನಲ್ಲಿ ಮಾತ್ರ ಈ ಒಂದು ಕೋರ್ಸ್ ಲಭ್ಯ ಇದೆ. ಬಹುಶಃ ಇದಕ್ಕೆ ಒಂದು ಒಳ್ಳೆಯ ಏನು ಮಾರ್ಕೆಟ್ ಇರುವಂಥ ಕೋರ್ಸ್ ಇದು, ಹೇಗೆ ಇದು? ಹೌದು, ಮಾರ್ಕೆಟ್ ಅಂದರೆ ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್, ಸಿವಿಲ್ ಇವೆಲ್ಲ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲೂ ಇದೆ. ಕರ್ನಾಟಕದಲ್ಲಿ ಸುಮಾರು 222 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ಎಲ್ಲ ಕಾಲೇಜುಗಳಲ್ಲೂ, ಬಹುತೇಕ ಎಲ್ಲ ಕಾಲೇಜುಗಳಲ್ಲೂ ಈ ಮೆಕ್ಯಾನಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಇದ್ದದ್ದೇ. ಸೊ ಎಷ್ಟು ಮಂದಿ ಹೊರಗಡೆ ಬರ್ತಾರೆ ಅಂತ ಈ ವರ್ಷದಲ್ಲಿ, ಅದು ಕೂಡ ಅವರ ಇಂಟೇಕ್ ಒಂದು ಕ್ಲಾಸ್ ಅಲ್ಲ. ಬೇಡಿಕೆ ಜಾಸ್ತಿ ಆದಾಗೆ 50, 100, 150, 200, 250 ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದೊಂದು ಕಾಲೇಜಲ್ಲಿ ಬರ್ತಾರೆ. ಒಂದು ವರ್ಷಕ್ಕೆ ಒಂದು ಕಾಲೇಜಲ್ಲಿ ಬರ್ತಾರೆ. ಸರಿ. ಸೊ ಈ ರೀತಿ ಲಕ್ಷಗಟ್ಟಲೆ ಮಕ್ಕಳು ಈ ಕೋರ್ಸ್ಗಳನ್ನ ಮಾಡಿ ಬರುದು. ಸೊ ಕ್ಯಾಂಪಸ್ ಇಂಟರ್ವ್ಯೂ ನಲ್ಲಿ ಒಂದು ಲಿಮಿಟೇಷನ್ ಒಳ್ಳೆಯ ಸ್ಕೋರ್ ಪರ್ಫಾರ್ಮೆನ್ಸ್ ಮಾಡಿದವನಿಗೆ ಮಾತ್ರ ಅವಕಾಶ ಸಿಗ್ತದೆ. ಮತ್ತೆ ಎರಡನೇದು, ಈ ರ್ಯಾರ್ ಕೋರ್ಸಸ್ ಇದೆಯಲ್ಲ ಮಂಗಳೂರಲ್ಲಿ ಲಭ್ಯವಿಲ್ಲದ, ಮಂಗಳೂರು ಅಥವಾ ನಾವು ಕರಾವಳಿ ಭಾಗ, ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಇಲ್ಲಿ ಲಭ್ಯವಿಲ್ಲದ ಬೇರೆ ಜಿಲ್ಲೆಗಳಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಲಭ್ಯವಿರುವಂತ ಒಂದೆರಡು ಕಾಲೇಜಲ್ಲಿ ಮಾತ್ರ ಇರುವ, ಈಗ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಅಂತ ಇದೆ, ಅದು ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ಸೊ ಅದು ಕರ್ನಾಟಕದಲ್ಲಿ ಒಂದೇ ಕಾಲೇಜಲ್ಲಿ ಇದೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ. ಈಗ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಮಾಡಿರುವವರು ಬರೀ 50 ಮಂದಿ ಮಾತ್ರ ವರ್ಷಕ್ಕೆ ಹೊರಗಡೆ ಬರ್ತಾರೆ. ಬಟ್ ಅವರಿಗೊಂದು ವಿಶಾಲವಾದ ವ್ಯಾಪ್ತಿ ಇರ್ತದೆ. ಪ್ಲಾನಿಂಗ್ ಮಾಡಿರುವವರು ಬರೀ 50 ಮಂದಿ ಹೊರಗಡೆ ಬರ್ತಾರೆ. ಅದೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರುವವರು 2 ಲಕ್ಷ ಜನ ಬರ್ತಾರೆ. ಗಮನಿಸಬೇಕು ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ. ಅದೇ ರೀತಿ ಅಂತಹ ಕೋರ್ಸ್ಗಳು, ಇಂಜಿನಿಯರಿಂಗ್ ಬ್ರಾಂಚ್ಗಳು ಬೇಕಾದಷ್ಟಿವೆ. ನಾನೀಗ ಒಂದೆರಡು ಮಾತ್ರ ಹೇಳ್ತಾ ಇರೋದು. ಉದಾಹರಣೆಗೆ ಸೆರಾಮಿಕ್ ಅಂಡ್ ಸಿಮೆಂಟ್ ಅಂತ ಇದೆ, ಸಿಮೆಂಟ್ ಇಂಡಸ್ಟ್ರಿಗೆ ಹೋಗುವವರು, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಅಂತ ಇದೆ, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಇದೆ, ಪರಿಸರಕ್ಕೆ ಸಂಬಂಧಪಟ್ಟದ್ದು. ಇವೆಲ್ಲ ಒಂದೆರಡು ಕಾಲೇಜಲ್ಲಿ ಮಾತ್ರ ಲಭ್ಯ ಇರ್ತದೆ. ಮತ್ತೆ ನೀವು ಹೇಳಿದಾಗೆ ವರ್ಷದಲ್ಲಿ ಕೇವಲ ಒಂದು ಕರ್ನಾಟಕದಲ್ಲಿ ಒಂದು 50 ಗ್ರಾಜುಯೇಟ್ಸ್ ಮಾತ್ರ ಹೊರಗೆ ಬರ್ತಾರೆ, 50-100 ಬರ್ತಾರೆ. ಖಂಡಿತವಾಗಿಯೂ ಅವರಿಗೆ ವೆರಿ ಇಮಿಡಿಯೇಟ್ ಆಗಿ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ. ಹೌದು, ಸಾಧ್ಯತೆ ಹೆಚ್ಚು ಅಂತ. ಹೌದು, ಈಗ ನೀವು ಅದೇ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಬಗ್ಗೆ ಹೇಳಿದ್ರಿ, ಗಲ್ಫ್ ನಲ್ಲಿ ಇರುವಂತಹ ಎಲ್ಲ ಪೆಟ್ರೋಲಿಯಂ ಕಂಪನಿಗಳಿಗೆ ಖಂಡಿತವಾಗಿ ಬೇಕೇ ಬೇಕಾಗ್ತದೆ. ಅವರು ಕೂಡ ಈಚೆಗೆ ಏನು ಭಾರತದ ಕಡೆಗೆ ನೋಡ್ತಾ ಇರ್ತಾರೆ. ಸೊ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಇದೆ, ಮೈನಿಂಗ್ ಇದೆ,
ಮೆರೈನ್ ಇದೆ. ಮೆರೈನ್ ಮಂಗಳೂರಲ್ಲಿ 2 ಕಾಲೇಜಲ್ಲಿದೆ. ಮಂಗಳೂರು ಮೆರೈನ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತೆ ಶ್ರೀನಿವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 2 ಕಾಲೇಜಲ್ಲಿ ಮೆರೈನ್ ಇಂಜಿನಿಯರಿಂಗ್ ಇದೆ. ಮೆಕ್ಯಾಟ್ರಾನಿಕ್ಸ್ ಇದೆ, ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಪಾಲಿಮರ್ ಇಂಜಿನಿಯರಿಂಗ್ ಇದೆ, ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ ಇಂಜಿನಿಯರಿಂಗ್ ಇದು ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಆಗಿರೋ ಕರ್ನಾಟಕದಲ್ಲಿ ಒಂದೇ ಕಾಲೇಜಲ್ಲಿ ಇದೆ ಅದು. ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ, ಸಿಲ್ಕ್ ಇದೆ. ಇವೆಲ್ಲವೂ 1, 2, 3 ಇಂಜಿನಿಯರಿಂಗ್ ಕಾಲೇಜಲ್ಲಿರುವ ಇಂಜಿನಿಯರಿಂಗ್ ಬ್ರಾಂಚ್ಗಳು. ಉಳಿದವು ಎಲ್ಲವೂ ಕೂಡ ಎಲ್ಲ ಕಾಲೇಜಲ್ಲಿ. ಈಗ ಓಕೆ ಓಕೆ ಈಗ ನೀವೀಗ ಒಂದು ಓಕೆ ನಾವು 3-4 ಕೋರ್ಸ್ ಬಗ್ಗೆ ಮಾತ್ರ ಈಗ ಆರಂಭದಲ್ಲಿ ಮಾತಾಡಿದ್ರೆ, ಅದೇ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್, ಮತ್ತು ಪೆಟ್ರೋಲಿಯಂ ಇಂಜಿನಿಯರಿಂಗ್ ಬಗ್ಗೆ ಹೇಳಿದ್ರಿ, ಸೆರಾಮಿಕ್ ಹೇಳಿದ್ರಿ, ಮತ್ತು ಎನ್ವೈರನ್ಮೆಂಟಲ್ ಇದೆಲ್ಲ ಹೇಳಿದ್ರಿ. 1-2 ಕಾಲೇಜುಗಳಲ್ಲಿ ಇಂಥ ಕೋರ್ಸ್ ಲಭ್ಯ ಇದೆ ಅಂತ. ಈಗ ಯಾವ ರ್ಯಾಂಕಿಂಗ್ ಅಲ್ಲಿರುವ ಒಂದು ಸೀಟ್ ಸಿಗುತ್ತೆ ಅಂತ? ಹೌದು ಹೌದು. ರ್ಯಾಂಕಿಂಗ್ ಬಗ್ಗೆ ನಾವು ಕಳೆದ ಎಪಿಸೋಡ್ ಅಲ್ಲಿ ಚರ್ಚೆ ಮಾಡಿದ್ವಿ. ಅಂದ್ರೆ ಅದು ಸೀಟ್ ಸಿಗುತ್ತಾ ಇಲ್ವಾ ಎಂಬುದನ್ನ ಖಚಿತಪಡಿಸಲಿಕ್ಕೆ ಈಸಿ ಮೆಥಡ್ ಏನು ಅಂತ ಹೇಳಿದ್ರೆ, KEA ವೆಬ್ಸೈಟ್ಗೆ ಹೋಗುದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ಗೆ. ಅವರು 2020 ಮಾತ್ರ ಹಾಕೊಂಡಿದ್ದಾರೆ, ಎಲ್ಲ ತೆಗ್ದ್ಬಿಟ್ಟಿದ್ದಾರೆ. ಬಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹೌದು, ಕಟ್ ಆಫ್ ರ್ಯಾಂಕ್ ಅನಲೈಸರ್ ಅಂತ ನಾನು ಮೊನ್ನೆ ಹೇಳಿದ್ದೆ. ಕಟ್ ಆಫ್ ರ್ಯಾಂಕ್ ಅನಲೈಸರ್ 2019 ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ಕಟ್ ಆಫ್ ಅನಲೈಸರ್ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಅಲ್ಲಿ ಯಾವ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬ್ರಾಂಚ್, ಯಾವ ಕಾಲೇಜ್ ಮತ್ತು ಕೆಟಗರಿ ವಾಯ್ಸ್, ಈಗ ಬೇರೆ ಬೇರೆ ಕೆಟಗರಿ, ಕನ್ನಡ ಮೀಡಿಯಂ, ಗ್ರಾಮಾಂತರ 1A 2A 2B 3B 3A ಇಂಥದ್ದೆಲ್ಲ, SC ST, ಅದರಲ್ಲೂ ಕನ್ನಡ ಮೀಡಿಯಂ, ರೂರಲ್, ಜನರಲ್ ಮೆರಿಟ್ ಅಲ್ಲೂ ಕನ್ನಡ ಮೀಡಿಯಂ, ಜನರಲ್ ಮೆರಿಟ್ ಅಲ್ಲೂ ರೂರಲ್, ಈ ರೀತಿ. ಅಥವಾ ಹೈದರಾಬಾದ್ ಕರ್ನಾಟಕ ಅವರಿಗೂ ಕೋಟಾ ಇರ್ತದೆ. ಸೊ ಇವೆಲ್ಲವೂ ಕೂಡ ಗಡಿನಾಡು ಕೋಟಾ ಇಲ್ಲ, ಎಲಿಜಿಬಿಲಿಟಿ ಮಾತ್ರ. ಸೊ ಇದು ಹುಡುಕಾಡ್ಲಿಕ್ಕೆ ಆಗುತ್ತೆ. ಓಕೆ ವೀಕ್ಷಕರೇ ಅಥವಾ ವಿದ್ಯಾರ್ಥಿಗಳೇ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕಟ್ ಆಫ್ ರ್ಯಾಂಕ್ ಅನಲೈಸ್ ಮಾಡುವಂಥ ಒಂದು ಏನು ನೀವು ಸರ್ಚ್ ಮಾಡಿದರೆ ನಿಮಗೆ ಅದರಲ್ಲಿ ಪ್ರೀವಿಯಸ್ ಇಯರ್ದು ಒಂದು ಸಂಪೂರ್ಣ ಮಾಹಿತಿ ಸಿಗ್ತದೆ. ಆವಾಗ ನಿಮಗೆ ಈಗಾಗಲೇ ನಾವು ಆರಂಭಿಕ ಹಂತದಲ್ಲಿ ಏನು 4-5 ಕೋರ್ಸ್ಗಳ ಬಗ್ಗೆ ಅಂದರೆ ಕೆಲವು ಕಾಲೇಜುಗಳಲ್ಲಿ ಲಭ್ಯ ಇರೋ ಕೋರ್ಸ್ಗಳ ಬಗ್ಗೆ ಮಾತಾಡಿದ್ದೇವೆ. ಅಂಥ ಕೋರ್ಸ್ಗಳು ನಿಮಗೆ ಸಿಗುದಿಲ್ವಾ ಅನ್ನೋದನ್ನು ನಿಮಗೆ ನೀವು ನೆಟ್ಟಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಇಲ್ಲಿ ವಿಚಾರ, ಪೋಷಕರು ಅಂದರೆ ತಮ್ಮ ಮಕ್ಕಳನ್ನು ಅವರ ಏನು ಊರಿನಿಂದ ಬೇರೆ ಊರಿಗೆ ಕಳುಹಿಸಿಕೊಡ್ಲಿಕ್ಕೆ ಸಿದ್ಧರಿರಬೇಕು. ಬಹುಶಃ ಆ ರೀತಿಯ ಒಂದು ಚಾಲೆಂಜ್ ತಗೊಂಡ್ರೆ ಬಹುಶಃ ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆ ಭವಿಷ್ಯ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಓಕೆ, ಒಂದು 4-5 ಕೋರ್ಸ್ಗಳ ಬಗ್ಗೆ ಮಾತಾಡಿದ್ರಿ ನೀವು. ಒಂದು ಅದೇ ಸಿಲ್ಕ್ ನಾನು ಹೇಳಿದೆಲ್ಲ, ನಾನೊಂದು ಲಿಸ್ಟ್ ಮಾಡಿಕೊಂಡೆ ಈ ಎಪಿಸೋಡ್ಗೆ. ಮುಂದುವರಿಸಿ. ಸಿಲ್ಕ್ ಇಂಜಿನಿಯರಿಂಗ್ ಇರುವುದು ಕರ್ನಾಟಕದ ಒಂದೇ ಕಾಲೇಜಲ್ಲಿ, ಬ್ಯಾಂಗ್ಳೂರಲ್ಲಿ, SKSJT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿದೆ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್, ಯಾವುದು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಇದೆ, ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ. ಹೌದು, ಅದು JSS ಬ್ಯಾಂಗ್ಳೂರಲ್ಲಿ ಮಾತ್ರ ಇದೆ. ನಾನು ಆವಾಗಲೇ ಹೇಳಿದಾಗೆ ಆಟೋಮೇಷನ್ ಅಂಡ್ ರೋಬೋಟಿಕ್ ಇಂಜಿನಿಯರಿಂಗ್ ಅದು KLE ಸೊಸೈಟಿ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡಲ್ಲಿ ಮಾತ್ರ ಇದೆ. ಪ್ಲಾನಿಂಗ್ ಹೇಳಿದೆ ನಾನು, ರೋಬೋಟಿಕ್ ತಂತ್ರಜ್ಞಾನದ ಬಗ್ಗೆ. ಹೌದು, ಟೆಕ್ಸ್ಟೈಲ್ ಕರ್ನಾಟಕದ 3 ಕಾಲೇಜುಗಳಲ್ಲಿ ಲಭ್ಯ ಇದೆ. SKSJT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, RT ಸೊಸೈಟಿ ಇಂಜಿನಿಯರಿಂಗ್ ಕಾಲೇಜ್ ಹುಲ್ಕೋಟಿ ಮತ್ತು ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ದಾವಣಗೆರೆ. ಇಷ್ಟು ಬಹುಶಃ ಟೆಕ್ಸ್ಟೈಲ್ ದೊಡ್ಡ ಇಂಡಸ್ಟ್ರಿ. ಹೌದು, ಬಹುಶಃ ಖಂಡಿತಕ್ಕೂ ಈ ಒಂದು ಕೋರ್ಸ್ ಓದಿದ ವಿದ್ಯಾರ್ಥಿಗಳಿಗೆ ಜಾಬ್ ಗ್ಯಾರಂಟಿ ಅಂತ ಕಂಪನಿಯಲ್ಲಿ. ಹೌದು, ಯಾಕಂದ್ರೆ ಭಾರತದಲ್ಲೇ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಾರಿ ದೊಡ್ಡ ಇಂಡಸ್ಟ್ರಿ, ತುಂಬಾ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಹೌದು, ಎಕ್ಸ್ಪೋರ್ಟ್ ಆಗುತ್ತೆ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದು ಒಂದು 7 ಇಂಜಿನಿಯರಿಂಗ್ ಕಾಲೇಜಲ್ಲಿದೆ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ತುಮಕೂರು, BDT ಇಂಜಿನಿಯರಿಂಗ್ ಕಾಲೇಜ್ ದಾವಣಗೆರೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, RV ಕಾಲೇಜ್ ಬ್ಯಾಂಗ್ಳೂರು, ದಯಾನಂದ ಸಾಗರ್ ಕಾಲೇಜ್ ಬ್ಯಾಂಗ್ಳೂರು, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ಇಷ್ಟು ಕಾಲೇಜಲ್ಲಿ ಇದು ಲಭ್ಯ ಇದೆ ಈ ಕೋರ್ಸ್. ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದೆ, ಅದು ಕೂಡ ತುಂಬಾ ಉದ್ಯೋಗಾವಕಾಶಗಳು ಇರುವಂತಹ ಇಂಜಿನಿಯರಿಂಗ್ ಬ್ರಾಂಚ್. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, BMS ಕಾಲೇಜ್ ಬ್ಯಾಂಗ್ಳೂರ್, MVJ ಕಾಲೇಜ್ ಬ್ಯಾಂಗ್ಳೂರ್, ದಯಾನಂದ ಸಾಗರ್
ಬ್ಯಾಂಗ್ಳೂರ್, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು, ಇಷ್ಟು ಕಾಲೇಜುಗಳಲ್ಲಿ ಇದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಮಂಗಳೂರಲ್ಲೂ ಇದೆ, ಬಟ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಇದೆ. ಅದು RV ಕಾಲೇಜ್ ಬ್ಯಾಂಗ್ಳೂರ್, BMS ಕಾಲೇಜ್ ಬ್ಯಾಂಗ್ಳೂರ್, MVJ ಬ್ಯಾಂಗ್ಳೂರ್, ದಯಾನಂದ ಸಾಗರ್ ಬ್ಯಾಂಗ್ಳೂರ್, SJS ಚಿಕ್ಕಬಳ್ಳಾಪುರ, ACS ಬ್ಯಾಂಗ್ಳೂರ್, MS ರಾಮಯ್ಯ ಬ್ಯಾಂಗ್ಳೂರ್, ಇಷ್ಟು ಕಾಲೇಜಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತ, ಎಲೆಕ್ಟ್ರಾನಿಕ್ಸ್ ಅಲ್ಲೇ ಬರೇ ಮೆಡಿಕಲ್ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಒಂದಿದೆ. ಅದು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇದ್ದು ಸ್ಪೆಷಲೈಸೇಷನ್ ಆ ಕೋರ್ಸ್. MS ರಾಮಯ್ಯ ಬ್ಯಾಂಗ್ಳೂರ್, ದಯಾನಂದ ಸಾಗರ್ ಬ್ಯಾಂಗ್ಳೂರ್, ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ತುಮಕೂರು, BMS ಬ್ಯಾಂಗ್ಳೂರ್ ಮತ್ತು ಡಾಕ್ಟರ್ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್, ಇಷ್ಟು ಕಾಲೇಜಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಕೋರ್ಸಸ್ ಇದೆ. ಅಂದರೆ ನೀವು ಹೇಳ್ತಾ ಹೋಗ್ತಾ ಇದ್ದಾಗ ಬಹುಶಃ ಕರಾವಳಿ ಭಾಗದ ಮಕ್ಕಳು ಕರಾವಳಿಯಿಂದ ಹೊರಗಡೆ ಅಂದರೆ ಬಹುಶಃ ಬೆಂಗಳೂರಿಗೆ ಅಥವಾ ಮೈಸೂರು ಭಾಗಕ್ಕೆ, ಧಾರವಾಡ ಇಲ್ಲೆಲ್ಲ ಒಂದು ಬಾರಿ ಪ್ರಯತ್ನ ಮಾಡಿದರೆ ಬಹುಶಃ ಅವರಿಗೆ ಅಪರೂಪದ ಕೆಲವು ಕೋರ್ಸ್ಗಳು ಮತ್ತು ಅತ್ಯಂತ ಹೆಚ್ಚು ಏನು ಜಾಬ್ ಮಾರ್ಕೆಟ್ ಇರುವಂಥ ಕೋರ್ಸ್ಗಳಿಗೆ ಹೋಗಲಿಕ್ಕೆ ಅವಕಾಶ ಸಾಧ್ಯ ಆಗ್ತದೆ. ಮೆಕೆಟ್ರಾನಿಕ್ಸ್ ಅಂತ ಇಂಜಿನಿಯರಿಂಗ್ ಬ್ರಾಂಚ್ ಇದೆ, ಅದು ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರು, ರೇವಾ ಬ್ಯಾಂಗ್ಳೂರು, AMC ಬ್ಯಾಂಗ್ಳೂರು, ವೆಂಕಟೇಶ್ವರ ಬ್ಯಾಂಗ್ಳೂರು ಮತ್ತೆ ಮೂಡುಬಿದ್ರೆಯಲ್ಲಿದೆ, MIT ಮೂಡುಬಿದ್ರೆಯಲ್ಲಿದೆ ಮೆಕೆಟ್ರಾನಿಕ್ಸ್. ಓಕೆ. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ 2 ಕಾಲೇಜಲ್ಲಿದೆ, ದಯಾನಂದ ಸಾಗರ್ ಮತ್ತು JSS ಮೈಸೂರು. ಸಿವಿಲ್ ಅಲ್ಲ, ಬರೇ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ಹೌದು, ಮೈನಿಂಗ್ ಕೂಡ ಒಂದು ಇಂಜಿನಿಯರಿಂಗ್ ಬ್ರಾಂಚ್ 3 ಕಾಲೇಜಲ್ಲಿದೆ. ಒಂದು ಕೋಲಾರದ ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮತ್ತೊಂದು KGF ನ ವಿನಾಯಕ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಮತ್ತೊಂದು ಆಚಾರ್ಯ ಬ್ಯಾಂಗ್ಳೂರ್, ಇಷ್ಟು ಕಾಲೇಜಲ್ಲಿ. ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ JSS ಮೈಸೂರಲ್ಲಿ ಮಾತ್ರ ಇದೆ. ಪೆಟ್ರೋಲಿಯಂ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿ ಮಾತ್ರ ಇದೆ. ಪಾಲಿಮರ್ JSS ಮೈಸೂರಲ್ಲಿ ಮಾತ್ರ ಇದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅಂತ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಇದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಒಂದು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಅಂದ್ರೆ MBA ಅಲ್ಲಿರುವ ಒಂದು ಪಾರ್ಟ್ ಕೋರ್ಸ್ ಕೂಡ ಸೇರಿಸ್ಕೊಂಡಿದ್ದಾರೆ. ಕೆಲವು ಇಂಜಿನಿಯರಿಂಗ್ ಮಾಡಿರುವವರು MBA ಮಾಡ್ತಾರೆ, ಸೊ ಅಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಿರಬೇಕು ಅಂತ. ಸೊ ಈ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದು ಒಂದು ಬ್ರಾಂಚ್. ಇದು NIE ಮೈಸೂರು, ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ, BDT ದಾವಣಗೆರೆ, PES ಕಾಲೇಜ್ ಮಂಡ್ಯ, ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆ, PDA ಇಂಜಿನಿಯರಿಂಗ್ ಕಾಲೇಜ್ ಗುಲ್ಬರ್ಗ, ಪಟ್ಟಿ ಓದ್ತಾ ಹೋದಾಗ ಆಶ್ಚರ್ಯ ಆಗ್ತದೆ, ಮತ್ತು ರಾವ್ ಬಹದ್ದೂರ್ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿ. ಕರಾವಳಿ ಅಂತಂದ್ರೆ ಮಂಗಳೂರು ಅಥವಾ ಉಡುಪಿ ತುಂಬಾ ವಿದ್ಯಾವಂತರ ಜಿಲ್ಲೆ ಮತ್ತೆ ಒಂದು ಎಜುಕೇಶನ್ ಹಬ್ ಅಂತ ನಾವು ಹೇಳ್ತೇವೆ. ಆದರೂ ಕೂಡ ಇಷ್ಟೆಲ್ಲ ವೆರೈಟಿ ಕೋರ್ಸ್ಗಳು ಯಾವುದು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಭಾರಿ ಆಶ್ಚರ್ಯ ಇದು. ಅಂತ ಎಲ್ಲ ಅಪರೂಪದ ಮತ್ತು ಒಳ್ಳೆ ಮಾರ್ಕೆಟ್ ಇರುವಂಥ ಕೋರ್ಸ್ ಉಡುಪಿಕ್ಕಿದ್ರೆ ಇವತ್ತು ಮಂಗಳೂರಿನ ಅಥವಾ ಉಡುಪಿಯ ಮಕ್ಕಳು ಅಥವಾ ಕರಾವಳಿ ಭಾಗದ ಮಕ್ಕಳು ಬೆಂಗಳೂರಿಗೂ ಮೈಸೂರಿಗೂ ಹೋಗ್ಬೇಕಂತ ಪರಿಸ್ಥಿತಿ ಇದೆ. ಏನೆಯೋ ಪೋಷಕರು ಮತ್ತು ವಿದ್ಯಾರ್ಥಿಗಳು ವಿಚಾರವನ್ನು ಗಮನಿಸ್ಕೊಳ್ಳಿ. ನೀವು ಸ್ವಲ್ಪ ಚಾಲೆಂಜ್ ತಗೊಂಡ್ರೆ ನಿಮಗೆ ಮುಂದಿನ ನಿಮ್ಮೇನು ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ನಿಮಗೆ ಒಳ್ಳೆ ಕೋರ್ಸ್, ಒಳ್ಳೆಯ ಉದ್ಯೋಗ ಲಭಿಸುವಂಥ ಒಂದು ಕೋರ್ಸುಗಳು ಸಾಕಷ್ಟು ಇದ್ದಾವೆ. ಬಟ್ ನೀವು ಸ್ವಲ್ಪ ಚಾಲೆಂಜ್ ತೆಕ್ಕೊಳ್ಬೇಕು, ಪೋಷಕರು ಕೂಡ ಸ್ವಲ್ಪ ಧೈರ್ಯ ತೆಕ್ಕೊಳ್ಬೇಕು. ಈ ವಿಚಾರವಾಗಿ ನಮ್ಮ ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. CET ಕೌನ್ಸಿಲಿಂಗ್ ಮಾರ್ಗದರ್ಶಿ ಕಾರ್ಯಕ್ರಮದ 2ನೇ ಸಂಚಿಕೆಗೆ ಮತ್ತೆ ಸ್ವಾಗತ. ಈಗ ನಾವು ಬ್ರೇಕ್ಗಿಂತ ಮೊದಲು ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವುದೆಲ್ಲ ಕೋರ್ಸುಗಳಿದ್ದಾವೆ ಅಂತ ಮಾತಾಡ್ತಾ ಇದ್ದೆವು. ಮಂಗಳೂರಿನ ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಸೆಂಟರ್ನ ಅಧ್ಯಕ್ಷರಾಗಿರುವಂಥ ಮತ್ತು CET ಕೌನ್ಸಿಲಿಂಗ್ ಮತ್ತು CET ವಿದ್ಯಾರ್ಥಿಗಳಿಗೆ ಒಂದು ಅಧಿಕೃತವಾಗಿ ಮತ್ತು ನಿಖರವಾಗಿ ಮಾಹಿತಿ ನೀಡ್ತಾ ಇರುವಂಥ ಮತ್ತು ಕಳೆದ ಸುಮಾರು 2 ದಶಕಗಳಿಂದ ಈ ಕ್ಷೇತ್ರದಲ್ಲಿ ಒಬ್ಬ ಶೈಕ್ಷಣಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇರುವಂಥ ಉಮರ್ UH ಅವರು ನಮ್ಮ ಜೊತೆಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದರು. ನಾವು ಬ್ರೇಕ್ಗಿಂತ ಮೊದಲು ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವೆಲ್ಲ ಕೋರ್ಸುಗಳಿದ್ದಾವೆ, ಅಂದರೆ ಸ್ವಲ್ಪ ಅಪರೂಪದ ಕೋರ್ಸುಗಳು ಮತ್ತು ಕರಾವಳಿ ಭಾಗದಲ್ಲಿ ಇಲ್ಲದೇ ಇರುವಂಥ ಅಥವಾ ಅಂದರೆ ಒಂದು ಬೆಂಗಳೂರು ಅಥವಾ ಬೇರೆ ಜಿಲ್ಲೆಗಳಲ್ಲಿ ಇರುವಂಥ ಕೋರ್ಸುಗಳು ಮತ್ತು ಒಳ್ಳೆಯ ಜಾಬ್ ಮಾರ್ಕೆಟ್ ಇರುವಂಥ, ಯಾಕಂದರೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಅವರು ಉದ್ಯೋಗಕ್ಕೆ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ
ವೆರಿ ಇಮ್ಮಿಡಿಯೇಟ್ ಆಗಿ ಪ್ಲೇಸ್ಮೆಂಟ್ ಆಗುವಂಥ ಕೋರ್ಸ್ಗಳು ಯಾವುದು ಅನ್ನೋಂಥ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಉಮರ್ ಅವರು ಹೇಳಿದರು ಸುಮಾರು ಇಂಜಿನಿಯರಿಂಗ್ನಲ್ಲಿ 36 ವೈವಿಧ್ಯಮಯವಾದ ಕೋರ್ಸ್ಗಳು ಇದ್ದಾವೆ ಅಂತ. ಉಮರ್ ಅವರೇ, ನಾವು ಒಂದಷ್ಟು ಕೋರ್ಸ್ಗಳನ್ನು ನೀವು ಆವಾಗ ಪಟ್ಟಿ ಮಾಡ್ತಾ ಹೋದ್ರಿ. ಬಹುಶಃ ಬಹುತೇಕ ಕೋರ್ಸುಗಳು ಯಾಕಂದರೆ ಓಕೆ ಮಧ್ಯೆ ಒಂದು ಕರೆ ಇದೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ. ನಮ್ಗೆ ಒಂದು ಮಾಹಿತಿ ಬೇಕಿತ್ತು. ಅದು ಸ್ಟಡಿ ಸರ್ಟಿಫಿಕೇಟ್ CET ಫಾರ್ಮ್ಯಾಟ್ ಮುಖಾಂತರ ಬೇರೆ ನಾವು ಈಗ ಮಾಡಿದ್ದುಂಟು, ಅದಾಗಬಹುದು? ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳ್ತೀರಾ? ಅಲ್ಲ, CET ಇದು ಸ್ಟಡಿ ಸರ್ಟಿಫಿಕೇಟ್ CET ಫಾರ್ಮ್ಯಾಟ್ ಅವರು ಕೊಟ್ಟಿದ್ದಾರೆ, ಅದೇ ಫಾರ್ಮ್ಯಾಟ್ ಮಾಡ್ಬೇಕಲ್ಲ, ಬೇರೆ ಮಾಡಿದ್ದೇವೆ ಈಗ, ಅದು ಆಗ್ಬೋದಾ ಸರ್? ವ್ಯಾಲ್ಯೂಬಲ್ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ನೀವು ಕೇಳ್ತಾ ಇರೋದಾ? ಹೌದು ಸರ್, ಹೌದು. ಸ್ಟಡಿ ಸರ್ಟಿಫಿಕೇಟ್ ನಾವು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಕಳೆದ ಎಪಿಸೋಡ್ ಅಲ್ಲಿ ತುಂಬಾ ವಿಸ್ತಾರವಾಗಿ ಮಾತಾಡಿದ್ವಿ ನಾವು. ಹೌದೌದು. ಕರ್ನಾಟಕ CET ಯಲ್ಲಿ ಗವರ್ಮೆಂಟ್ ಕೋಟಾದ ಸೀಟನ್ನು ತಗೊಳ್ಳಿಕ್ಕೆ 7 ವರ್ಷ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಯ ಪಾಲಕರ ಪೈಕಿ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರು 7 ವರ್ಷ ಕರ್ನಾಟಕದಲ್ಲಿ ಕಲ್ತಿರ್ಬೇಕು. ಅದು ನೀವು CET ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಎಲಿಜಿಬಿಲಿಟಿ ಕ್ಲಾಸ್ A ಹಾಕಿದ್ರೆ ಸ್ಟೂಡೆಂಟ್ ಕಲ್ತಿದ್ದಾರೆ ಅಂತ ಅರ್ಥ, B ಹಾಕಿದ್ರೆ ಸ್ಟೂಡೆಂಟ್ 7 ವರ್ಷ ಕಲ್ತಿಲ್ಲ, ಪೇರೆಂಟ್ಸ್ ಕಲ್ತಿದ್ದಾರೆ ಅಂತ ಅರ್ಥ, ಪೋಷಕರು. ಸೊ ಎಲಿಜಿಬಿಲಿಟಿ ಇದು ಸ್ಟಡಿ ಸರ್ಟಿಫಿಕೇಟ್ ಗೆ ಒಂದು ಫಾರ್ಮ್ಯಾಟ್ ಇದೆ, KEA ವೆಬ್ಸೈಟ್ ಅಲ್ಲಿ ಇದೆ, ಅದನ್ನ ಡೌನ್ಲೋಡ್ ಮಾಡಬಹುದು. ಅಥವಾ ನೀವು ಮಂಗಳೂರಿಂದ ಮಾತಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಎಲ್ಲಿ ಊರು ಹೇಳಿಲ್ಲ ಅವರು. ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್ ನೀವು? ಎಲ್ಲಿ? ಬಂಟ್ವಾಳದಿಂದ. ಓಕೆ ಓಕೆ. ಬಂಟ್ವಾಳ ಸಿಟಿಯಲ್ಲಿರುವ ಜೆರಾಕ್ಸ್ ಅಂಗಡಿಗಳಲ್ಲಿ ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ಮಾರಾಟ ಮಾಡುವ ಅಂಗಡಿಗಳಲ್ಲೆಲ್ಲ ಸಾಮಾನ್ಯವಾಗಿ ಸಿಗುತ್ತೆ. CET ಇದ್ದು ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿ ಅದೇ ಫಾರ್ಮ್ಯಾಟ್ ಅಲ್ಲಿ ಆಗ್ಬೇಕು. ಕಲ್ತಿರುವ ಸ್ಕೂಲಲ್ಲಿ ಸಿಗ್ನೇಚರ್ ಮತ್ತೆ ಸೀಲ್ ಹಾಕಿಸಿದ ಮೇಲೆ ಆ ಸ್ಕೂಲ್ ಯಾವ BEO ಗೆ ಬರುತ್ತೋ ಆ BEO ಇಂದ ಒಂದು ಕೌಂಟರ್ ಸೈನ್ ಆಗ್ಬೇಕು. ಇಷ್ಟು ಸ್ಟಡಿ ಸರ್ಟಿಫಿಕೇಟ್ ಮಾಡಿದ್ರೆ ಆಯ್ತು. PUC ಇದ್ದು ಸ್ಟಡಿ ಸರ್ಟಿಫಿಕೇಟ್ಗೆ ಆ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತ ಇಲ್ಲ. ಪೇರೆಂಟ್ಸ್ 7 ವರ್ಷ ಕಲ್ತಿದ್ರೆ ಮಾತ್ರ PUC ಸ್ಟಡಿ ಸರ್ಟಿಫಿಕೇಟ್ ಬೇಕು, ಅದೇ ಫಾರ್ಮ್ಯಾಟ್ ಅಲ್ಲಿ ಮಾಡಬೇಕು. PU ಕಾಲೇಜಿದ್ದು ಪ್ರಿನ್ಸಿಪಾಲ್ ಸೈನ್ ಮಾಡಿ ಆದ್ಮೇಲೆ DDPI ಅವರು ಕೌಂಟರ್ ಸೈನ್ ಮಾಡಬೇಕು. DDPI ಆಫೀಸ್ ಜಿಲ್ಲಾ ಪಂಚಾಯತ್ ಆಫೀಸ್ ಅಲ್ಲಿದೆ ಮಂಗಳೂರಲ್ಲಿ. ಅಲ್ಲ, ಈಗ ಇದು ಸ್ಟಡಿ ಸರ್ಟಿಫಿಕೇಟ್ ಆಗ್ತದಲ್ಲ ಸರ್? ಯಾವ್ದು ಸ್ವಲ್ಪ ಇನ್ನೊಮ್ಮೆ ಹೇಳಿ. ಸ್ಟಡಿ ಸರ್ಟಿಫಿಕೇಟ್ ಅದು ಜೆರಾಕ್ಸ್ ಅಂಗಡಿಯಲ್ಲಿ ಸಿಗುವಂತ ನಾವು ಮಾಡಿ ಇಟ್ಟಿದ್ದೇವೆ ಸರ್, ಅದೇ ಆಗ್ತದಲ್ಲ? ಅದೇ ಆಗ್ತದೆ ಅಂತ ನೀವು ಜೆರಾಕ್ಸ್ ಅಂಗಡಿಯಲ್ಲಿ ಕೊಟ್ಟಿರುವ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಇದೆ ಅಲ್ಲ, ಅದನ್ನ ನೀವು KEA ವೆಬ್ಸೈಟ್ ಅಲ್ಲಿರುವ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ಯಾಟಿಗೆ ಟ್ಯಾಲಿ ಮಾಡಿ ನೋಡಿ ಸರಿ ಇದೆ ಅಂತ. ಸೊ ಅದೇ ರೀತಿ ಇದೆ ಅಂತ ಅಂದ್ರೆ ಅದೇ ಸಾಕಾಗುತ್ತೆ, ಇಲ್ಲ ಅಂತ ಆದ್ರೆ ಆ ಫಾರ್ಮ್ಯಾಟ್ ಅಲ್ಲಿ ತೆಗಿಬೇಕಾಗುತ್ತೆ. ಓಕೆ, ಬಹುಶಃ ನಿಮಗೆ ನಿಮ್ಮ ಉತ್ತರ ಸ್ಪಷ್ಟ ಆಗಿರ್ಬೋದು ಅಂತ. ಅಂದರೆ ಸ್ಟಡಿ ಸರ್ಟಿಫಿಕೇಟ್ಗೆ ನೀವು ಈಗಾಗಲೇ ಜೆರಾಕ್ಸ್ ಅಂಗಡಿಯಿಂದ ಪಡ್ಕೊಂಡಿರುವಂಥ ಅಪ್ಲಿಕೇಶನ್ ಫಾರ್ಮ್ಯಾಟ್ ಏನಿದೆ ಅದನ್ನು ನೀವು CET ಇದರಲ್ಲಿ ವೆಬ್ಸೈಟಲ್ಲಿ ಟ್ಯಾಲಿ ಮಾಡಿ ನೋಡಿ ಅಂತ ಉಮರ್ ಅವರು ಹೇಳ್ತಾ ಇದ್ದಾರೆ. ಸಪೋಸ್ ಎರಡು ಕೂಡ ಒಂದೇ ಆದರೆ ಅದನ್ನೇ ಬಳಸಿಕೊಳ್ಳಿ ಅಂತ. ಓಕೆ, ಥ್ಯಾಂಕ್ ಯು ಉಮರ್ ಅವರೇ. ಅದೇ ಇಂಜಿನಿಯರಿಂಗ್ ವಿಭಾಗದ ವೈವಿಧ್ಯಮಯ ಕೋರ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಒಂದು ಎರಡು ಹೇಳ್ಕೊಂಡು ನಾನು ಮುಗಿಸ್ತೀನಿ, ಇಂಜಿನಿಯರಿಂಗ್ ಮುಗಿಸೋಣ. ಸೊ ಬಯೋಮೆಡಿಕಲ್ ಅಂತ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಇದೆ. ಇದು 3 ಕಾಲೇಜುಗಳಲ್ಲಿ ಲಭ್ಯ ಇದೆ. ಬೆಲ್ಗಾಂನ KLE ಸೊಸೈಟಿ ಇಂಜಿನಿಯರಿಂಗ್ ಕಾಲೇಜ್, ಮತ್ತು ಕಲಬುರ್ಗಿಯ ಖ್ವಾಜಾ ಬಂದೇ ನವಾಜ್ ಇಂಜಿನಿಯರಿಂಗ್ ಕಾಲೇಜ್, ಮತ್ತು ಬೆಂಗಳೂರಿನ ACS ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಲಭ್ಯ ಇದೆ. ಮೆಡಿಸಿನ್ ಇಂಡಸ್ಟ್ರಿ ಬಹುಶಃ ಇದಕ್ಕೆಲ್ಲ ಹೋಗುವವರಿಗೆ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ನಾನು ಆವಾಗಲೇ ಹೇಳಿದೆ, ಅದು ಖ್ವಾಜಾ ಬಂದೇ ನವಾಜ್ ಇಂಜಿನಿಯರಿಂಗ್ ಕಾಲೇಜ್ ಕಲಬುರ್ಗಿ ಅಥವಾ ಗುಲ್ಬರ್ಗ ಅಲ್ಲಿ ಮಾತ್ರ ಲಭ್ಯ ಇದೆ. ಪೆಟ್ರೋಕೆಮಿಕಲ್, ಪೆಟ್ರೋಲಿಯಂ ಬೇರೆ, ಪೆಟ್ರೋಕೆಮಿಕಲ್ ಬೇರೆ. ಇದು ಗುಲ್ಬರ್ಗದಲ್ಲಿ ಮಾತ್ರ ಲಭ್ಯ ಇದೆ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಂತ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಇದೆ. ಇದೊಂದು 7 ಇಂಜಿನಿಯರಿಂಗ್ ಕಾಲೇಜಲ್ಲಿದೆ. ಖ್ವಾಜಾ ಬಂದೇ ನವಾಜ್ ಗುಲ್ಬರ್ಗ, ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ, BMS ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರು, ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟು, PDA ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯ, RNS ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರು, GSSS ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು,
JSS ಬ್ಯಾಂಗ್ಳೂರು, BDT ದಾವಣಗೆರೆ ಮತ್ತು ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ದಾವಣಗೆರೆ, ಇಷ್ಟು ಕಾಲೇಜುಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಬ್ರಾಂಚ್ ಲಭ್ಯ ಇದೆ. ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಈ ಇಂಜಿನಿಯರಿಂಗ್ ಬ್ರಾಂಚಸ್ ಎಲ್ಲ ಯಾವ ಯಾವ ಕಾಲೇಜಲ್ಲಿದೆ ಅಂತ ಹುಡುಕಾಡಲಿಕ್ಕೆ ತುಂಬ ಸುಲಭ. ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ, ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ತಾರಲ್ಲ ವಿದ್ಯಾರ್ಥಿಗಳು, ಆ ಟೈಮಲ್ಲಿ ಕಾಲೇಜ್ ಲಿಸ್ಟ್ ಅಂತ ಆ ಪೇಜಲ್ಲಿ ಇರುತ್ತೆ. ಪೇಜ್ ಮೇಲ್ಗಡೆ ಆಪ್ಷನ್ ಎಂಟ್ರಿ ಲಿಂಕ್ ಇರುವ ಪೇಜ್ ಇದೆಯಲ್ಲ, ಪೇಜ್ ಇದ್ದು ಮೇಲ್ಗಡೆ ಕಾಲೇಜ್ ಲಿಸ್ಟ್ ಅಂತ ಇದೆ. ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಕಾಲೇಜ್ ಓಪನ್ ಆಗುತ್ತೆ. ಆ ಕಾಲೇಜ್ ಇದ್ದು ಎದುರುಗಡೆ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಇಂಜಿನಿಯರಿಂಗ್ ಬ್ರಾಂಚ್ ಡಿಟೇಲ್ ಬರ್ದಿರಲ್ಲ. ಈಗ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅಂತ ಬರ್ದಿರಲ್ಲ. ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಗೆ ಒಂದು ಕೋಡ್ ಇದೆ, 2 ಅಕ್ಷರ ಅಥವಾ 3 ಅಕ್ಷರದ ಕೋಡ್ ಇದೆ. ಆ ಕೋಡ್ ಅನ್ನ KEA ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ. ಈಗ ಮೆಕ್ಯಾನಿಕಲ್ಗೆ ME, ಸಿವಿಲ್ಗೆ CE, ಹಾಗೆ 2 ಅಕ್ಷರದ ಕೋಡ್ ಇದೆ. ಆ ಕೋಡ್ ಮಾತ್ರ ಇರುತ್ತೆ. ಆ ಕೋಡ್ ಯಾವುದು ಅಂತ ನೋಡಿದ್ರೆ ಹುಡುಕಾಡ್ಲಿಕ್ಕೆ ಆಗುತ್ತೆ ಯಾವ ಕಾಲೇಜಲ್ಲಿ ಯಾವುದೆಲ್ಲ ಇಂಜಿನಿಯರಿಂಗ್ ಬ್ರಾಂಚ್ ಲಭ್ಯ ಇದೆ ಅಂತ. ಇದನ್ನೆಲ್ಲ ಅಂದ್ರೆ ಕೌನ್ಸಿಲಿಂಗ್ ಟೈಮಲ್ಲೇ ಬಹುಶಃ ಸಮಾಧಾನದಲ್ಲಿ ಮಾಡುವಷ್ಟು ಅಲ್ಲಿ ಬೇಕಾದಷ್ಟು ಟೈಮ್ ಅವಕಾಶ ಇದೆ. ಈಗ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಟ್ರೆ, ಈಗ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಹಾಕಿ 1 ವಾರ ಕಳೀತು. ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುವುದು ಸೆಪ್ಟೆಂಬರ್ 2ನೇ ತಾರೀಕಿಗೆ. ಸೊ ಅಷ್ಟು ಲೆಂದಿ ಟೈಮ್ ಇರುತ್ತೆ. ಮತ್ತು ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ 2ನೇ ತಾರೀಕಿಗೆ ಶುರುವಾಗಿ 3ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. 2ರಿಂದ 27ರ ತನಕ. ಹೌದು, ಅದು 27ರ ನಂತರ ಪುನಃ ಕಂಟಿನ್ಯೂ ಮಾಡ್ತಾರೆ, ಎಕ್ಸ್ಟೆಂಡ್ ಮಾಡಿಯೇ ಮಾಡ್ತಾರೆ. ಪ್ರತಿ ವರ್ಷನೂ ಮಾಡ್ತಾರೆ, ಮಾಡ್ತಾ ಇದ್ರು, ಈ ವರ್ಷನೂ ಮಾಡ್ತಾರೆ. ಸೊ ತುಂಬಾ ವಿದ್ಯಾರ್ಥಿಗಳು ಮಾಡಿರಲ್ಲ ಎಂಬ ಕಾರಣಕ್ಕೆ ಇಮಿಡಿಯೇಟ್ ಆಗಿ 1-2 ದಿವಸದಲ್ಲಿ ಆಪ್ಷನ್ ಎಂಟ್ರಿಗೆ ಈಗ ಟೈಮ್ ಆ ರೀತಿ ಇರಲ್ಲ. ಅಂದ್ರೆ ಒಟ್ಟು ವಿದ್ಯಾರ್ಥಿಗಳು ಅಥವಾ ಪೋಷಕರು ವಿಪರೀತ ಗಡಿಬಿಡಿ ಮಾಡಿಕೊಂಡು ಅವಕಾಶವನ್ನು ಕೈ ಚೆಲ್ಲುವುದು ಬೇಡ ಅಂತ. ಹೌದು, ಅದನ್ನು ನಾವಿಲ್ಲಿ ಅವರಿಗೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇವೆ. ಉಮರ್ ಅವರೇ, ಈಗ ನಾವು ಇಲ್ಲಿ ಕರಾವಳಿ ಭಾಗದಲ್ಲಿ ಕುತ್ಕೊಂಡು ಮಂಗಳೂರೇ ಏನೋ ಶೈಕ್ಷಣಿಕವಾಗಿ ಭಾರಿ ಅಭಿವೃದ್ಧಿ ಪಡೆದಂತ ಜಿಲ್ಲೆ, ಕ್ಷೇತ್ರ ಅಂತ ಯಾವಾಗಲೂ ಮಾತಾಡ್ತಾ ಇರ್ತೇವೆ. ತಕ್ಕ ಮಟ್ಟಿಗೆ ನಿಜ ರ್ಯಾಂಕು ನಮ್ಗೆ ಬರೋದು. ಅದರಲ್ಲಿ ನಾವು ಏನು ಪರ್ಟಿಕ್ಯುಲರ್ಲಿ CET ಬಗ್ಗೆ ಎಲ್ಲ ಯಾವತ್ತು ರ್ಯಾಂಕಿನ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿರ್ತೇವೆ. ಆದ್ರೆ ನೀವು ಹೇಳಿದಾಗೆ ಕೆಲವು ಅಪರೂಪದ ಕೋರ್ಸುಗಳು ಮತ್ತೆ ತುಂಬಾ ಏನು ಮಾರ್ಕೆಟ್ನಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ತುಂಬಾ ಬಹು ಬೇಡಿಕೆಯ ಕೆಲವು ಕೋರ್ಸುಗಳು ನೋಡಿದ್ರೆ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಲ್ಲೇ ನಡೆಸ್ತಾ ಉಂಟು. ನಾವು ಹೇಳ್ತೇವೆ ಗುಲ್ಬರ್ಗ ಏನು ಬೆಳವಣಿಗೆ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತ, ಬೆಳಗಾಂ, ಬಿಜಾಪುರ, ಬಾಗಲಕೋಟೆ ಅಂತ ಜಿಲ್ಲೆಗಳಲ್ಲೇ ತುಂಬಾ ಒಳ್ಳೊಳ್ಳೆಯ ಕೋರ್ಸ್ಗಳನ್ನು ಇರುವಂತ ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. ಸರಿ, ಮುಂದಕ್ಕೆ ಹೋಗೋ. ಈಗ ನಾವು ಕಾಲೇಜ್ ಆಯ್ಕೆಯ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಮರೆತು ಬಿಟ್ಟೆ. ಅಂದ್ರೆ ಇವಾಗ ಕೌನ್ಸಿಲಿಂಗ್ ಇನ್ನೂ ಶುರುವಾಗಿಲ್ಲ, ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶುರುವಾಗಿಲ್ಲ. ಕೆಲವರಿಗೆ ಇಷ್ಟು ರ್ಯಾಂಕ್ ಬಂದಿರುತ್ತೆ, ಇಂಥ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತ. ದಕ್ಷಿಣ ಕನ್ನಡ ಮತ್ತು ಈ ಕರಾವಳಿ ಭಾಗದವರು ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಕರಾವಳಿ ಭಾಗದಲ್ಲಿರುವ 2-3 ಇಂಜಿನಿಯರಿಂಗ್ ಕಾಲೇಜಿದ ಹೆಸರು ಮಾತ್ರ ಹೇಳ್ತಾರೆ. 17 ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ ನಮ್ಮ ಕರಾವಳಿ ಭಾಗದಲ್ಲಿ. ಆ ಕಾಲೇಜ್ ಯಾಕೆ ಬೇಡ ಅಂತ ಕೇಳಿದ್ರೆ, ನಾನು ಯಾವುದೇ ಕಾಲೇಜಿದ್ದು ಮಾರ್ಕೆಟಿಂಗ್ ಮಾಡಲ್ಲ ಮತ್ತು ನಾನು ಯಾವ ವಿದ್ಯಾರ್ಥಿಗೂ ಕೂಡ ನೀನ್ ಇದೇ ಕಾಲೇಜಲ್ಲಿ ಕಲಿ ಅಂತಲೂ ಹೇಳಲ್ಲ. ಯಾಕಂದ್ರೆ ನಾನು ಹೇಳ್ಬಾರ್ದು, ಒಬ್ಬ ಕೆರಿಯರ್ ಕೌನ್ಸಿಲರ್ ಆಗಿ ಹೇಳ್ಬಾರ್ದು. ಸೊ ಇಷ್ಟು ಕಾಲೇಜುಗಳಿದ್ದಾವೆ ಮತ್ತು ಯಾಕೆ ಅದೇ ಕಾಲೇಜ್ ಬೇಕು ಅಂತ ಕೇಳಿದ್ರೆ ಅಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಕಾಲೇಜಲ್ಲಿ ಕಲ್ತ್ರೆ ಮಾತ್ರ ಪ್ಲೇಸ್ಮೆಂಟ್ ಆಗುದಾ ಅಂತ. ಪ್ಲೇಸ್ಮೆಂಟ್ ಗೆ ಬರುವ ಕಂಪನಿಗಳು ಈ ಕ್ಯಾಂಡಿಡೇಟ್ ಈ ಕಾಲೇಜಲ್ಲಿ ಕಲ್ತ ಕಾರಣಕ್ಕಾಗಿ ಅವರನ್ನ ಅಪಾಯಿಂಟ್ ಮಾಡ್ತಾರ, ಅಲ್ಲ ಅವನಲ್ಲಿರುವ ಎಂಪ್ಲಾಯಬಿಲಿಟಿ ಸ್ಕಿಲ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ತಾರ ಅಂತ. ಸೊ ಪ್ಯೂರ್ಲಿ ಇದು ಎಂಪ್ಲಾಯಬಿಲಿಟಿ ಸ್ಕಿಲ್ನ ಮೇಲೆನೆ ಇಂಟರ್ವ್ಯೂ ನಡೆಯುತ್ತೆ. ಯಾವುದೇ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಕಲಿತ ಕ್ಯಾಂಡಿಡೇಟ್ ಎಂಬ ಕಾರಣಕ್ಕೆ ಖಂಡಿತ ಯಾವುದೇ ಕಂಪನಿ ಕೂಡ ಅಪಾಯಿಂಟ್ಮೆಂಟ್ ಮಾಡಿ. ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ಇದನ್ನು ಬಾರಿ ಗಮನದಲ್ಲಿಟ್ಕೊಳ್ಳಿ. ಇಂಥ ಕಾಲೇಜಲ್ಲಿ ಓದಿಸ್ತಾ ಇದ್ದೇವೆ ಅಥವಾ ಇಂಥ ಕಾಲೇಜಲ್ಲಿ ಓದ್ತಾ ಇದೇನೆ ಅನ್ನೋ ಒಂದೇ ಕಾರಣಕ್ಕಾಗಿ ನಿಮಗೆ ಯಾವ ಪ್ಲೇಸ್ಮೆಂಟ್ ಕೂಡ ಆಗೋದಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಮತ್ತು ಉಮರ್ ಅವರು ಹೇಳಿದಾಗೆ ಕರಾವಳಿಯಲ್ಲಿ ಸುಮಾರು 16 ಕಾಲೇಜುಗಳಿದ್ದಾವೆ.
ನಿಮ್ಮ ಮತ್ತು ಎಲ್ಲವೂ ಕೂಡ VTU ಅಫಿಲಿಯೇಟೆಡ್ ಕಾಲೇಜುಗಳು. ಸರ್ಟಿಫಿಕೇಟ್ ಸಿಗೋದು VTU ಒಂದೇ ವಿಶ್ವವಿದ್ಯಾನಿಲಯ ಕೊಡುವಂಥದ್ದು, ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಕೊಡುವಂಥದ್ದು. ಓಕೆ, ನಾವು ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ನ ನಂತರ ನಾವು ಈಗಾಗಲೇ ಇಂಜಿನಿಯರಿಂಗ್ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಮಾತಾಡಿದೆವು. ಬ್ರೇಕ್ನ ನಂತರ ನಾವು ಮತ್ತೆ ಫಾರ್ಮಾ ಸೈನ್ಸ್ ಮತ್ತು ಫಾರ್ಮಸಿ ಕೋರ್ಸ್ಗಳ ಬಗ್ಗೆ ಚರ್ಚೆ ಮಾಡುವ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. CET ಕೌನ್ಸಿಲಿಂಗ್ ಮಾರ್ಗದರ್ಶಿ ಕಾರ್ಯಕ್ರಮದ 2ನೇ ಸಂಚಿಕೆಗೆ ಮತ್ತೆ ಸ್ವಾಗತ. ನಾವು ಬ್ರೇಕ್ನ ಮೊದಲು ಉಮರ್ UH ಅವರು ಮಂಗಳೂರಿನ ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ನ ಅಧ್ಯಕ್ಷರು ಮತ್ತು ಕರ್ನಾಟಕದಾದ್ಯಂತ ಕೆರಿಯರ್ ಗೈಡೆನ್ಸ್ ಬಗ್ಗೆ ವಿಶೇಷವಾದ ತರಬೇತಿ ಮತ್ತು ಕಾರ್ಯಾಗಾರಗಳನ್ನು ಕಳೆದ 2 ದಶಕಗಳಿಂದ ನಡೆಸ್ತಾ ಇರುವವರು ಮತ್ತು CET ಬಗ್ಗೆ ತುಂಬ ನಿಖರವಾಗಿ ಮಾಹಿತಿಗಳನ್ನು ಹಂಚಿಕೊಳ್ಳುವವರು. ನಾವು ಬ್ರೇಕ್ನ ಮೊದಲು ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವೆಲ್ಲ ಕೋರ್ಸುಗಳು ಲಭ್ಯ ಇದ್ದಾವೆ ಮತ್ತು ಅದರಲ್ಲಿ ಕೂಡ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಲವು ಎಕ್ಸ್ಕ್ಲೂಸಿವ್ ಆದ ಕೋರ್ಸುಗಳು ಯಾವುದಿದೆ ಅಂತ ಮಾತಾಡಿದ್ದೇವೆ. ಈಗ ನಾವು ಉಮರ್ ಅವರೇ, ಇಂಜಿನಿಯರಿಂಗ್ ಬಗ್ಗೆ ನೀವು ಆಗಲೇ ಹೇಳಿದ್ರಿ, ಸುಮಾರು 36 ಕೋರ್ಸುಗಳಿದ್ದಾವೆ ಅಂತ. ಒಂದು ಒಳ್ಳೆಯ ಇನ್ಫಾರ್ಮೇಷನ್, ಬಹುಶಃ ನಮ್ಮ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕಾದ ವಿಚಾರ ಇದು. ಈಗ ನಾವು ಇದಲ್ಲದೆ CET ಬರೆದ ವಿದ್ಯಾರ್ಥಿಗಳಿಗೆ ಫಾರ್ಮಾ ಸೈನ್ಸ್ ನಲ್ಲಿ ಯಾವೆಲ್ಲ ಕೋರ್ಸುಗಳಿದ್ದಾವೆ ಅಂತ ಸ್ವಲ್ಪ ವಿವರ ಕೊಡೋದಾದರೆ. ಒಂದು ಫಾರ್ಮ್ ಸೈನ್ಸ್ ಇದ್ದು 39 ಕಾಲೇಜ್ ಇದೆ ಕರ್ನಾಟಕದಲ್ಲಿ, ಬಟ್ ನಮ್ಮ ಜಿಲ್ಲೆಯಲ್ಲಿ ಒಂದೇ ಇರೋದು. ಗಮನಿಸಿ, ಫಾರ್ಮ್ ಸೈನ್ಸ್ ಅಲ್ಲಿ BTech ಬಯೋಟೆಕ್ನಾಲಜಿ, BSc ಅಗ್ರಿಕಲ್ಚರ್, BSc ಅಗ್ರಿಕಲ್ಚರ್ ಮ್ಯಾಕೋ ಅಂದ್ರೆ ಮಾರ್ಕೆಟಿಂಗ್ ಅಂಡ್ ಕೋಆಪರೇಟಿವ್, BTech ಡೈರಿ ಟೆಕ್ನಾಲಜಿ, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಶರೀಸ್ ಸೈನ್ಸ್, BSc ಫಾರೆಸ್ಟರಿ, BTech ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, BTech ಫುಡ್ ಟೆಕ್ನಾಲಜಿ, ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್, ಹಾರ್ಟಿಕಲ್ಚರ್ ಸೈನ್ಸ್, BSc ಸೆರಿಕಲ್ಚರ್ ಮತ್ತು ವೆಟರ್ನಿಟಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಇಷ್ಟು ಕೋರ್ಸಸ್ ಇದೆ. ಕರ್ನಾಟಕದಲ್ಲಿ 39 ಕಾಲೇಜುಗಳಿದ್ದಾವೆ. ಎಲ್ಲವೂ ಸರ್ಕಾರಿ ಕಾಲೇಜುಗಳು. ಫೀಸ್ ಕೂಡ ಕಡಿಮೆ ಇರ್ತದೆ. ಹೌದು, ಫೀಸ್ ಕೂಡ ತುಂಬಾ ಕಡಿಮೆ ಇರ್ತದೆ ಮತ್ತು ಜಾಬ್ ಆಪರ್ಚುನಿಟೀಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸರ್ಕಾರಿ ಉದ್ಯೋಗನೇ ಜಾಸ್ತಿ ಸಿಗುತ್ತೆ. BTech ಬಯೋಟೆಕ್ನಾಲಜಿ, ಈ ವಿಚಾರವನ್ನು ಗಮನಿಸಿ. ಫಾರ್ಮಾ ಸೈನ್ಸ್ ಕೋರ್ಸ್ ಓದಿದವರಿಗೆ ಬಹುತೇಕ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಉದ್ಯೋಗ ಲಭಿಸುತ್ತೆ ಅನ್ನೋದ ವಿಚಾರವನ್ನು ಉಮರ್ ಅವರು ಹೇಳ್ತಾ ಇದ್ದಾರೆ ಮತ್ತು ಅದು ನಿಜ ಕೂಡ. ಯಾಕಂತ ಹೇಳಿದ್ರೆ ಅದು ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಿಗೆ ಆ ರೀತಿಯ ಕೋರ್ಸ್ ಮಾಡಿದ ಇಲಾಖೆ ಇದೆ, ಸೆರಿಕಲ್ಚರ್ ಇದೆ, ತೋಟಗಾರಿಕೆ ಇದೆ, ಹೌದು, ಎಲ್ಲದಕ್ಕೂ ಮೀನುಗಾರಿಕೆ ಇಲಾಖೆ ಇದೆ, ಟೆಕ್ನಾಲಜಿ, ಈಗ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ, ಇದು ಕಮಲೇಶ್ ರಾವ್ ಅಂತ ಅಶೋಕನಗರದಿಂದ ಮಾತಾಡೋದು. ಹಲೋ. 1 to 10th ವರೆಗೆ ಒಂದು ಇನ್ಸ್ಟಿಟ್ಯೂಷನ್ ಕಲ್ತ್ರೆ, ಸ್ವಲ್ಪ ಜೋರಾಗಿ ಮಾತಾಡಿ. ಈಗ ಒಬ್ಬರ ಸ್ಟೂಡೆಂಟ್, ಇದು ಅಶೋಕನಗರದಿಂದ ಕಮಲೇಶ್ ರಾವ್ ಅಂತ ಮಾತಾಡೋದು. ಈಗ 1 to 10th ವರೆಗೆ ಒಂದು ಇನ್ಸ್ಟಿಟ್ಯೂಷನ್, ಮತ್ತೆ 11th 12 ಬೇರೆ ಇನ್ಸ್ಟಿಟ್ಯೂಷನ್ ಸ್ಟಡಿ ಮಾಡಿದ್ರೆ 7 years ಗೆ ಒಂದೇ ಇನ್ಸ್ಟಿಟ್ಯೂಷನ್ ತಗೊಂಡು ಸಾಕು, ಅದು 2 ಇನ್ಸ್ಟಿಟ್ಯೂಷನ್ ಬೇಕಾ? 7 years ಸಾಕು ಅಂತ ಹೇಳಿದೆಲ್ಲ ಅವಾಗ ನಾನು. ಹೌದು, ಅದು 1 to 10 ಒಂದು ಇನ್ಸ್ಟಿಟ್ಯೂಷನ್ ಮಾತ್ರ ಸಾಕು, ಅಲ್ಲಿಗೆ ಸಾಕು. ಎಲಿಜಿಬಿಲಿಟಿ ಕ್ಲಾಸ್ A ಅಂತ ಆದ್ರೆ ಸಾಕು. ಮತ್ತೆ ಇನ್ನೊಂದು 17 ಕಾಲೇಜಸ್ ಉಂಟು ಅಂತ ಹೇಳಿದಿರಿ, ಎಲ್ಲ ಪ್ಲೇಸ್ಮೆಂಟ್ ನ ಕಂಪನಿಗಳು 17 ಇನ್ಸ್ಟಿಟ್ಯೂಷನ್ ಬರ್ತಾವ? ಯಾವುದು? ಈಗ ನೀವು ಹೇಳಿದ್ರೆ ಮಂಗಳೂರಲ್ಲಿ 17 ಇನ್ಸ್ಟಿಟ್ಯೂಷನ್ ಉಂಟು, 3-4. ಹಲೋ, ಕೇಳ್ತಾ ಇಲ್ವಾ? ಕೇಳಿಸ್ತಾ ಉಂಟು. 17 ಇನ್ಸ್ಟಿಟ್ಯೂಷನ್ ಉಂಟು, ಅದರಲ್ಲಿ 3-4 ಇನ್ಸ್ಟಿಟ್ಯೂಷನ್ ಮಾತ್ರ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಪ್ಲೇಸ್ಮೆಂಟ್ ಬರ್ತಾರೆ ಅಂತ ಹೇಳ್ಕೊಂಡು. ನನ್ನ ಕ್ವಶನ್, 17 ಇನ್ಸ್ಟಿಟ್ಯೂಷನ್ ಗೆ ಪ್ಲೇಸ್ಮೆಂಟ್ ಬರೋದಿಲ್ವಾ? ಖಂಡಿತ ಬರ್ತಾರೆ, ಭರಿಸ್ತಾರೆ. ಮತ್ತು ಅವರು ಕೋಟಿಗಟ್ಟಲೆ ದುಡ್ಡು ಸುರಿದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿರೋದು, ಅಲ್ಲಿ ಕಲ್ತಿರುವ ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಗ್ಬೇಕು ಅಂತಲೇ. ಎಲ್ಲದಲ್ಲೂ ಬರ್ತಾರೆ, ಖಂಡಿತ. ಕಮಲೇಶ್ ಅವರೇ,
ಎಲ್ಲಾ ಕಾಲೇಜುಗಳಿಗೆ ಬೇರೆ ಬೇರೆ ಕಂಪನಿಯವರು ಬರ್ತಾರೆ ಮತ್ತು ಉಮರ್ ಅವರು ಹೇಳಿದಾಗೆ ಪ್ರತಿ ಕಾಲೇಜಿನವರು ಬೇರೆ ಬೇರೆ ಸೆಕ್ಟರ್ನ ಇಂಡಸ್ಟ್ರಿ ಅವರು ಇರ್ಬೋದು ಅಥವಾ ಸಾಫ್ಟ್ವೇರ್ ಕಂಪನಿಯವರು ಇರ್ಬೋದು ಅವರನ್ನು ಅವರ ಕಾಲೇಜಿಗೆ ಕರೆಸ್ಕೊಳ್ತಾರೆ, ಸಂಪರ್ಕಿಸ್ತಾರೆ ಮತ್ತು ಈ ರೀತಿಯ ಕ್ಯಾಂಪಸ್ ಇಂಟರ್ವ್ಯೂ ಮಾಡುವ ಸಲುವಾಗಿ ಅವರನ್ನು ಕರೆಸ್ತಾರೆ. ಮತ್ತೆ ಪ್ಲೇಸ್ಮೆಂಟ್ ಸೆಲ್ ಅಂತ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರುತ್ತೆ. ಗಮನಿಸಿ, ಎಲ್ಲಾ ಕಾಲೇಜಲ್ಲೂ ಸ್ಟಾಫ್ ಇರ್ತಾರೆ, ಅವರು ಅದೇ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಾ ಕಾಲೇಜಲ್ಲೂ ಪ್ರತಿ ವರ್ಷನೂ ಕ್ಯಾಂಪಸ್ ಇಂಟರ್ವ್ಯೂ ಅನ್ನುವಂತ ಒಂದು ಏನು ಪ್ರಕ್ರಿಯೆ ನಡೆಯುತ್ತೆ. ಅದಕ್ಕೆ ನೀವು ಯಾವ ಕಾರಣಕ್ಕೂ ಎಲ್ಲ ಕಾಲೇಜಲ್ಲಿ ಬರ್ತಾರೆ. ಅಲ್ಲ, ಸ್ಟಡಿ ಸರ್ಟಿಫಿಕೇಟ್ ಒಂದೇ ಇನ್ಸ್ಟಿಟ್ಯೂಷನ್ ಸಾಕು ಕಮಲೇಶ್. ಎಸ್, ಥ್ಯಾಂಕ್ ಯು. ಅದೇ ನಾವು ಬಯೋಟೆಕ್, ನಮ್ಮ ಸಮಯ ಮೀರ್ತಾ ಇದೆ. ಹೌದು, ಫಾರ್ಮಾ ಸೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. 39 ಬಯೋಟೆಕ್ ಸರ್ಕಾರಿ ಕಾಲೇಜುಗಳಿದ್ದಾವೆ ಅಂತ ಹೇಳಿದ್ರಿ ನೀವು. ಹೌದು, ಬಿಟೆಕ್ ಬಯೋಟೆಕ್ನಾಲಜಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನ್ ಅಲ್ಲಿ ಮಾತ್ರ ಇದೆ. BSc ಅಗ್ರಿಕಲ್ಚರ್ ತುಂಬ ಕಾಲೇಜಲ್ಲಿದೆ. ಹಾಸನದಲ್ಲಿದೆ, ಬೆಂಗಳೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಧಾರವಾಡ, ವಿಜಯಪುರ ಅಂದರೆ ಬಿಜಾಪುರ, ಹಾವೇರಿ, ರಾಯಚೂರು, ಯಾದಗಿರಿ, ಕಲಬುರ್ಗಿ ಅಂದರೆ ಗುಲ್ಬರ್ಗ, ಚಾಮರಾಜನಗರ, ಇಷ್ಟು ಪ್ರದೇಶಗಳಲ್ಲಿ ಈಗ ನಮ್ಮ ಕರಾವಳಿಯಲ್ಲಿ ಯಾವ ಕಾಲೇಜ್ ಇದೆ? ಮಂಗಳೂರಲ್ಲಿರುವುದು ಫಿಶರೀಸ್ ಸೈನ್ಸ್ ಕಾಲೇಜ್ ಮಾತ್ರ. ಮೀನುಗಾರಿಕಾ ಕಾಲೇಜ್ ಮಂಗಳೂರಲ್ಲಿ, ಸರ್ಕಾರಿ ಮೀನುಗಾರಿಕಾ ಕಾಲೇಜ್. BSc ಅಗ್ರಿಕಲ್ಚರ್ ಮ್ಯಾಕೋ ಅಂತ ಹೇಳಿದಲ್ಲ ನಾನು, ಮಾರ್ಕೆಟಿಂಗ್ ಅಂಡ್ ಕೋಆಪರೇಟಿವ್ ಅಂತ, ಅದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡ ಮತ್ತು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬ್ಯಾಂಗ್ಳೂರ್ ಎರಡು ಕಡೆ ಇದೆ. ಬಿಟೆಕ್ ಡೈರಿ ಟೆಕ್ನಾಲಜಿ ಡೈರಿ ಸೈನ್ಸ್ ಕಾಲೇಜ್ ಬೆಂಗಳೂರು ಮತ್ತು ಕಲಬುರ್ಗಿಯಲ್ಲಿದೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ರಾಯಚೂರಲ್ಲಿದೆ. ಫಿಶರೀಸ್ ಸೈನ್ಸ್ ಹೇಳಿದ್ವಿ. BSc ಫಾರೆಸ್ಟರಿ ಕಾಲೇಜ್ ಆಫ್ ಫಾರೆಸ್ಟರಿ ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿದೆ. ಸೆರಿಕಲ್ಚರ್ ಕಾಲೇಜ್ ಚಿಕ್ಕಬಳ್ಳಾಪುರದಲ್ಲಿದೆ. ಬಿಟೆಕ್ ಫುಡ್ ಟೆಕ್ನಾಲಜಿ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದು ಕಾಲೇಜ್ ಆಫ್ ಕಮ್ಯುನಿಟಿ ಸೈನ್ಸ್ ಧಾರವಾಡ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನ್ ಮತ್ತು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾವೇರಿ, ಇಷ್ಟು ಕಡೆ ಇದೆ. ನಮ್ಮ ಕರಾವಳಿಯ ರಾಜಕಾರಣಿಗಳು ಮತ್ತು ಅಧಿಕಾರಸ್ಥರು, ಮಂತ್ರಿಗಳು, ಸಂಸದರು ಎಲ್ಲರೂ ಗಮನಿಸಬೇಕು, ಇಷ್ಟೆಲ್ಲ ಕಾಲೇಜುಗಳು ಎಲ್ಲವೂ ಕರಾವಳಿ ಜಿಲ್ಲೆಗಿಂತ ಹೊರಗಡೆನೇ ಇದ್ದಾವೆ. ಒಂದೆರಡು ಕಾಲೇಜ್ ಆದರೂ ನಮ್ಮ ಕರಾವಳಿಗೆ ಬರುವಂತಾಗಲಿ ಅಂತ ಒಂದು ಪ್ರಯತ್ನ ಮಾಡಿ. ಯಾಕಂತ ಹೇಳಿದ್ರೆ ನಮ್ಮ ಭಾಗದ, ನಮ್ಮ ಪರಿಸರದ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯೋಜನ ಆಗಬಹುದು ಮತ್ತು ಆಗುತ್ತೆ ಕೂಡ. ಹಾರ್ಟಿಕಲ್ಚರ್ ಸೈನ್ಸ್ ಇಂಜಿನಿಯರಿಂಗ್ ನಾನು ಮುಗಿಸ್ತೀನಿ, 3 ಕೋರ್ಸ್ ಮಾತ್ರ ಇರೋದು. ಹಾರ್ಟಿಕಲ್ಚರ್ ಸೈನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬಾಗಲಕೋಟ್, ಬೀದರ್, ಗೋಕಾಕ್, ಕೋಲಾರ್, ಮೈಸೂರು, ಬೆಲ್ಗಾಂ, ಶಿರ್ಸಿ ಮತ್ತು ಕೊಪ್ಪಳ, ಮೂಡಿಗೆರೆ, ಹಿರಿಯೂರು, ಬೆಂಗಳೂರು, ಇಷ್ಟು ಕಡೆ ಇದೆ. ವೆಟರ್ನಿಟಿ ಕಾಲೇಜ್ ಅಂತಲೇ ಇದೆ ಸರ್ಕಾರದ್ದು, ಅದು ಬೆಂಗಳೂರು, ಬೀದರ್, ಶಿವಮೊಗ್ಗ, ಹಾಸನ್ ಮತ್ತು ಗದಗ್, ಇಷ್ಟು ಕಡೆ ಇದೆ. ಈಗ ಓಕೆ, ಈ ಎಲ್ಲ ಕಾಲೇಜುಗಳಿಗೆ ಏನು ಈ ಪ್ರವೇಶಕ್ಕೆ ತುಂಬಾ ಅಂದ್ರೆ ಈಗ CET ಆಗ ನಾವು ಇಂಜಿನಿಯರಿಂಗ್ ಬಗ್ಗೆ ಚರ್ಚೆ ಮಾಡಿದ್ದೆವು. ಸೀಟ್ ಲಭ್ಯತೆ ಬಗ್ಗೆ ಅಂದ್ರೆ ಎಷ್ಟು ಕಟ್ ಆಫ್ ರ್ಯಾಂಕ್ನವರಿಗೆ? ಅದು ಪುನಃ ಕಟ್ ಆಫ್ ಎನಲೈಸರ್ಗೆ ಹೋಗಿ ಅಲ್ಲಿ ಬೇರೆ ಬೇರೆ ಕಟ್ ಆಫ್ ಅಂದ್ರೆ ಕ್ಯಾಟಗರಿ ವಾಯ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ಗೆ ಬಂದ್ರೆ ಅಗ್ರಿಕಲ್ಚರ್ ಕೋಟಾ ಸೀಟ್ ಇದೆ, ರಿಸರ್ವೇಶನ್ ಅಂದ್ರೆ ಅಗ್ರಿಕಲ್ಚರಿಸ್ಟ್ ಇದ್ದು ಮಕ್ಕಳಿಗೆ, ಕೃಷಿಕರ ಮಕ್ಕಳಿಗೆ ಪ್ರತ್ಯೇಕವಾದ ಮೀಸಲಾತಿ. ಅದು ಕೂಡ ಆ ಕೋಟಾದ. ಬಟ್ ಒಂದೇನಂತ ಹೇಳಿದ್ರೆ ಈ ಎಲ್ಲ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತುಂಬಾ ಪ್ರಯೋಜನ ಆಗುತ್ತೆ ಅನ್ನೋದು ಇಲ್ಲಿ ಮುಖ್ಯ ವಿಚಾರ. ಓಕೆ, ಈಗ ಫಾರ್ಮಾ ಸೈನ್ಸ್ ನೋಡಿದೆವು. ಈಗ ಫಾರ್ಮಸಿಯಲ್ಲಿ 2 ಕೋರ್ಸ್ ಇರೋದು, ಅದು ಮಂಗಳೂರಲ್ಲಿ ಇದೆ. ಒಂದು ಬಿ ಫಾರ್ಮಾ ಮತ್ತೊಂದು ಫಾರ್ಮಾ ಡಿ. ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ. ಬಿ ಫಾರ್ಮಾ 4 ವರ್ಷದ ಕೋರ್ಸ್, ಬ್ಯಾಚುಲರ್ ಆಫ್ ಫಾರ್ಮಸಿ. ಇದು ಫಾರ್ಮಾ ಡಿ ಡಾಕ್ಟರ್ ಇನ್ ಫಾರ್ಮಸಿ ಅಂತ ಹೇಳ್ತಾರೆ. ಅದು 6 ವರ್ಷದ ಕೋರ್ಸ್, ಇಂಟರ್ನ್ಶಿಪ್ ಸೇರಿ 6 ವರ್ಷ. ಸೊ ಮಂಗಳೂರಿನ ಹೆಚ್ಚಿನ ಎಲ್ಲ ಕಾಲೇಜುಗಳಲ್ಲಿ 2 ಕೋರ್ಸ್ಗಳು, ಸ್ವಲ್ಪ ಒಳ್ಳೆಯ ಜಾಬ್ ಮಾರ್ಕೆಟ್ ಇರುವಂತ ಕೋರ್ಸ್ ಕೂಡ. ಹೌದು, ಫಾರ್ಮಸಿ. ಓಕೆ, ಇದು ಉಮರ್ ಅವರೇ, ನಾವು ಸಾಕಷ್ಟು ವಿಚಾರವನ್ನು ಮಾತಾಡಿದೆವು. ವೀಕ್ಷಕರೇ, ಇವತ್ತು ಏನು ಈ ಒಂದು CET ಕೌನ್ಸಿಲಿಂಗ್ನ ಮಾರ್ಗದರ್ಶಿ ಕಾರ್ಯಕ್ರಮದ 2ನೇ ಸಂಚಿಕೆ ಇದು. ನಾವು ಮೊನ್ನೆ ಸಂಚಿಕೆಯಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಸಿದ್ಧರಾಗಿರಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಮಾಡಿದ್ದೆವು. ಇವತ್ತು ಮುಖ್ಯವಾಗಿ ಲಭ್ಯ ಇರುವಂಥ ಕೋರ್ಸುಗಳು, CET ಬರೆದಂಥ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಫಾರ್ಮಾ ಸೈನ್ಸ್ ಇರ್ಬೋದು ಅಥವಾ ಫಾರ್ಮಸಿ ವಿಚಾರವಾಗಿ ಮಾತಾಡಿದ್ದೇವೆ. ವಿದ್ಯಾರ್ಥಿಗಳೇ ನೀವು ಗಮನಿಸಿರ್ಬೋದು ಅಥವಾ ಪೋಷಕರು ನೀವು ಗಮನಿಸಿರ್ಬೋದು, ಅನೇಕ ಅಪರೂಪದ ಎಕ್ಸ್ಕ್ಲೂಸಿವ್ ಕೋರ್ಸ್ಗಳ ಬಗ್ಗೆ ನಾವು ಇವತ್ತು ಮಾತಾಡಿದ್ದೇವೆ. ವಿದ್ಯಾರ್ಥಿಗಳು ಈ ಆಯ್ಕೆ ಬಗ್ಗೆ ಕೂಡ
ನಿಮ್ಮ ಒಂದು ಗಮನ ಅಥವಾ ಚಿತ್ತ ಹರಿಸಿದರೆ ಬಹುಶಃ ನಿಮ್ಮ ಭವಿಷ್ಯಕ್ಕೆ ಅದು ತುಂಬ ಪ್ರಯೋಜನ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಉಮರ್ ಅವರೇ, ಒಳ್ಳೆಯ ಸಾಕಷ್ಟು ಮಾಹಿತಿಗಳನ್ನು ನೀವು ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದೀರಿ. ಸ್ಟುಡಿಯೋದ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. ವೀಕ್ಷಕರೇ, ಇಂಜಿನಿಯರಿಂಗ್ ಮತ್ತು ಫಾರ್ಮಾ ಸೈನ್ಸ್ ಮತ್ತು ಫಾರ್ಮಸಿ ಕೋರ್ಸ್ ಬಗ್ಗೆ ವಿವರವಾದ ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ. ಮತ್ತೆ ಮುಂದಿನ ವಾರದ ಇನ್ನೊಂದು ಸಂಚಿಕೆಯಲ್ಲಿ ನಾವು ನೀಟ್ ಬಗ್ಗೆ, ನೀಟ್ ಪರೀಕ್ಷೆಯ ಸಿದ್ಧತೆ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.